ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಕರಾವಳಿಯಲ್ಲಿ ಪದೇ ಪದೇ ಮರಳಿನ ವಿಚಾರವಾಗಿ ಚರ್ಚೆಗಳು ನಡೀತಾ ಇದೆ, ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಅದೇ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಅದೆಷ್ಟೋ ಬಾರಿ ಮನವಿಗಳೆಲ್ಲ ಹೋಗಿದೆ. ಆದರೆ ಈ ಒಂದು ಮರಳಿನ ಸಮಸ್ಯೆಯನ್ನು ಇತ್ಯರ್ಥ ಮಾಡುವಲ್ಲಿ ಎಲ್ಲೋ ಒಂದು ಕಡೆಗಳಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆಯಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಇನ್ನು ಅದೇ ರೀತಿಯಲ್ಲಿ ರಾಜಕೀಯ ನಾಯಕರು ಕೂಡ ಈ ಒಂದು ಮರಳಿನ ವಿಚಾರವನ್ನು ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಇನ್ನು ಅದೇ ರೀತಿಯಲ್ಲಿ ಇವತ್ತಿನ ದಿನ ಉಡುಪಿಯಲ್ಲಿ ಅನಿರ್ದಿಷ್ಟಾವಧಿ ಮತ್ತು ಅಹೋರಾತ್ರಿ ಧರಣಿಗೆ ಕರೆಯನ್ನು ನೀಡಲಾಗಿದೆ. ಇವತ್ತಿನ ದಿನದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕೂಡ ಆರಂಭವಾಗಿದೆ. ಅದರಲ್ಲೂ ಕೂಡ ರಘುಪತಿ ಭಟ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಆಗ್ತಾ ಇದೆ. ಅದಕ್ಕೆ ಹಲವಾರು ಸಂಘಟನೆಗಳು ಕೂಡ ಸಾಥನ್ನು ನೀಡ್ತಾ ಇದೆ. ಲಾರಿ ಚಾಲಕ ಮಾಲಕ ಸಂಘ ಆಗಿರ್ಬೋದು, ಇನ್ನು ಅದೇ ರೀತಿಯಲ್ಲಿ ಇನ್ನು ಹಲವಾರು ಸಂಘ ಸಂಸ್ಥೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಾದರೂ ಕೂಡ ಮರಳು ಸಿಗುತ್ತಾ ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೆ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಏನು ಪ್ರತಿಕ್ರಿಯೆಯನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ಇವತ್ತಿನ ದಿನ ಇದೇ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಇದೆ. ಈ ಪ್ರತಿಭಟನೆ ಹೇಗೆ ನಡೆಯಿತು, ಅದೇ ರೀತಿಯಲ್ಲಿ ಮುಂದಿನ ಒಂದು ರೂಪುರೇಷೆಗಳೇನು, ಕರಾವಳಿಗೆ ಮರಳು ಮತ್ತೆ ಮರಳುತ್ತಾ ಅಂತಕ್ಕಂಥ ವಿಚಾರವಾಗಿ ಕೂಡ ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಇವತ್ತಿನ ದಿನ ಏನಾಗಿದೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ರಾಜಶೇಖರ್ ಪಾಟೀಲರು ನಮ್ಮನ್ನೆಲ್ಲ 3 ಜಿಲ್ಲೆಗಳ ಶಾಸಕರ ಸಭೆಯನ್ನು ಕರೆದರು. ಆ ಸಭೆಯಲ್ಲಿ ತೀರ್ಮಾನ ಆಗಿ ತಕ್ಷಣ ಗ್ರಾಮ ಪಂಚಾಯತ್ ಅಥವಾ ಈಗಾಗಲೇ ರಘುಪತಿ ಭಟ್ರು ಹೇಳಿದ ರೀತಿಯಲ್ಲೇ ನಾವು ಮರಳನ್ನು ಕೂಡಲೇ ಸರ್ವೈಸ್ ಮಾಡಬೇಕು ಅನ್ನುವಂಥ ನಿರ್ಧಾರಗಳಾಯಿತು. ಅನುಷ್ಠಾನ ಆಗುವ ಹಂತದಲ್ಲಿ ಗಣಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಟಿಪ್ಪಣಿಯನ್ನು ಬದಲಾಯಿಸಿ ತಕ್ಷಣ ಮರಳನ್ನು ಜನರಿಗೆ ಕೊಡಬೇಕಾದಂಥ ನಿರ್ಣಯ ಮಾಡಬೇಕು ಅಂತ ಹೇಳಿ ಗಣಿ ಮಂತ್ರಿಗಳೇ ತೀರ್ಮಾನ ತೆಗೆದುಕೊಂಡು ಅದರ ಮೇಲೆ ಟಿಪ್ಪಣಿಯನ್ನು ಬರೆದರು. ಇನ್ನೀಗ ಜಿಲ್ಲಾಡಳಿತ ಬೇಕಾದಂಥ ಮರಳು ಸರಬರಾಜು ಮಾಡಲಿಕ್ಕೆ ಯೋಜನೆ ರೂಪಿಸೋದನ್ನೇ ಬಾಕಿ, ಬೇರೆ ನಮ್ಮ ಹತ್ರ ಉಳಿದು ನಮಗೆ ತೋರೋದಿಲ್ಲ. ಅದಕ್ಕೋಸ್ಕರ ನಾವು ಬೇರೆ ದಾರಿ ಇಲ್ಲ. ನಾನು ಇವ್ರನ್ನ ತೋರ್ಲಿಕ್ಕೆ ಹೋಗಿಲ್ಲ. ಮರಳು ಜನರು ಸಿಗುವವರೆಗೆ ಹೇಳೋದಿಲ್ಲ ಅನ್ನುವಂಥ ರಘುಪತಿ ಭಟ್ರ ತೀರ್ಮಾನಕ್ಕೆ ಎಲ್ಲ ಶಾಸಕರು ಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಮತ್ತು ನಾಳೆ ಗಣಿ ಮಂತ್ರಿಗಳು ಬರ್ತಾರೆ ಅನ್ನುವಂಥ ಸೂಚನೆ ನನಗೆ ಈಗ ಸಿಕ್ತು. ನಾಳೆ ಗಣಿ ಮಂತ್ರಿಗಳು ಬರ್ತಾರೆ ಅಂತೇಳಿ, ಅವರು ಬಂದಾಗ ಬರ್ತಾರೆ ಅಂತ ಸೂಚನೆ ಈಗ ಬಂದಂಗೆ ಬೆಂಗಳೂರಿಂದ. ಅವರು ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೆ ಮನವರಿಕೆ ಮಾಡ್ತೇವೆ. ಒಟ್ಟಾರೆ ಸಾಮಾನ್ಯವಾಗಿ ಶಾಸಕರನ್ನ ಅಥವಾ ನಮ್ಮನ್ನು ಗುರಿ ಇಟ್ಕೊಂಡು ಜನ ಮಾತಾಡುವಂಥ ಪರಿಸ್ಥಿತಿ. ನೀವು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರಿ, ಡೆಲ್ಲಿಯಲ್ಲಿ ಮೀಟಿಂಗ್ ಮಾಡಿದ್ರಿ, ಉಡುಪಿಯಲ್ಲಿ ಕಾಯಂ ಮೀಟಿಂಗ್ ಮಾಡ್ತಾಯಿದ್ರಿ, ಧರಣಿ ಮಾಡ್ತಾಯಿದ್ರಿ, ಪ್ರತಿಭಟನೆ ಮಾಡ್ತಾಯಿದ್ರಿ. ಯಾರು ಮಾಡಬೇಕು ಇದಕ್ಕೆ ಕಾರ್ಯಾಂಗದ ಉತ್ತರ ಬೇಕಲ್ಲ, ಇದಕ್ಕೆ ಪ್ರತಿಕ್ರಿಯೆ ಬೇಕಲ್ಲ. ಅದಕ್ಕೋಸ್ಕರ ನಾವು ಈ ಮರಳು ಸರಬರಾಜು ವ್ಯವಸ್ಥೆ ಸರಿಯಾಗುವವರೆಗೆ ಹೇಳೋದಿಲ್ಲ ಅನ್ನುವಂಥ ಏನು ತೀರ್ಮಾನ ಇದೆ, ರಘುಪತಿ ಭಟ್ರಿಗೆ ನಾವು ಎಲ್ಲ ಶಾಸಕರು ಬೆಂಬಲ ಕೊಡ್ತೇವೆ, ಈ ಹೋರಾಟದಲ್ಲಿ ಪಾಲ್ಗೊಳ್ತೇವೆ. ಅಂತಿಮ ತೀರ್ಮಾನ ತೆಗೆಯುವವರೆಗೆ ನಮ್ಮ ಹೋರಾಟಗಳು ಮುಂದುವರಿತೇವೆ. ಬೇಕೇ ಬೇಕು. ಇದು ಇವತ್ತಿನ ದಿನ ನಡೆದಂಥ ಒಂದು ಪ್ರತಿಭಟನೆಯ ಒಂದು ದೃಶ್ಯಾವಳಿಗಳು. ಕೋಟ ಶ್ರೀನಿವಾಸ ಪೂಜಾರಿಯವರು ಕೂಡ ಮಾತನಾಡಿದ್ದಾರೆ. ಇನ್ನು ರಘುಪತಿ ಭಟ್ಟರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿನ ಪ್ರತಿಭಟನೆಯನ್ನು ಮಾಡಲಾಗಿದೆ. ಇದು ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಉಡುಪಿಗೆ ಮರಳು ಬರಬೇಕು ಅನ್ನುವ ಒಂದು ದೃಷ್ಟಿಯಲ್ಲಿ ಮತ್ತು ಮರಳು ಸಿಗುವವರೆಗೂ ಕೂಡ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ನಿಮ್ಮ ಒಂದು ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನಮಗೆ ಕರೆ ಮಾಡಿ ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ನಮ್ಮ ಜೊತೆ ಇಬ್ಬರು ಸಮರ್ಥ ಅತಿಥಿಗಣ್ಯರು ಇವತ್ತಿನ ದಿನ ಮರಳಿನ ವಿಚಾರವನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಕಟಪಾಡಿಯ ಲಾರಿ ಟೆಂಪೋ ಮಾಲಕ ಸಂಘದ ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಮರಳಿಗಾಗಿ ಹೋರಾಟ ಸಮಿತಿಯ ಅಧ್ಯಕ್ಷರು ಸತ್ಯರಾಜ್ ಬಿರ್ತಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡೋದಾದರೆ ಇವತ್ತಿನ ದಿನ ಪ್ರತಿಭಟನೆ ನಡೆದಿದೆ. ಅದರಲ್ಲೂ ಕೂಡ ಅನಿರ್ದಿಷ್ಟಾವಧಿ ಪ್ರತಿಭಟನೆ, ಅಹೋರಾತ್ರಿ ಧರಣಿಗಳನ್ನು ಕೂಡ ಮಾಡಲಿಕ್ಕೆ ಹೊರಟಿದ್ದೀರಿ. ಏನು ನಡೆದಿದೆ ಇವತ್ತಿನ ದಿನ, ಏನು ನಡೆದಿದೆ ಪ್ರತಿಭಟನೆಯಲ್ಲಿ, ಯಾರೆಲ್ಲ ಒಂದು ಬೆಂಬಲವನ್ನು ಸೂಚಿಸಿರುವಂಥದ್ದು ಅಂತ? ಇವತ್ತಿನ ದಿನ ಹೇಳಬೇಕಂತ ಹೇಳಿದರೆ, ಇವತ್ತಿನ ದಿನದಿಂದ ನಾವು ಈ ಹಿಂದೆ 25 ತಾರೀಕಿಗೆ ನಾವು ಒಂದು ಗಡುವನ್ನು ಕೊಟ್ಟಿದ್ದೇವೆ. ಆ ಗಡುವು ಪ್ರಕಾರದಲ್ಲಿ ಯಾವುದೇ ಕೂಡ ಜಿಲ್ಲಾಡಳಿತ ಇದಕ್ಕೆ ಸ್ಪಂದಿಸಿಲ್ಲ. ಅಂದರೆ ವಿಳಂಬ ಧೋರಣೆ, ಏನಾಗ್ತದೆ ನೋಡುವ ಅಂತೇಳಿ. ಹಾಗೆ ಅದೇ ರೀತಿಯಲ್ಲಿ ನಾವು ಇವತ್ತೇನು 28 ತಾರೀಕಿಗೆ ತಗೊಂಡಂಥ ನಿರ್ಧಾರ ಏನಿದೆ, ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಅಂತ. ಅಂದರೆ ಈ ಧರಣಿಯನ್ನು ನಾವು ತಗೊಂಡು ನಿರ್ಧಾರ ಯಾಕಂದರೆ ಒಂದೇ ಮಾಡು ಇಲ್ಲವೇ ಮಡಿ. ಇವತ್ತು ತಗೊಂಡ ನಿರ್ಧಾರ ಯಾಕಂತ ಹೇಳಿದರೆ ನಮ್ಮ ಒಬ್ಬರ ನಿರ್ಧಾರ ಅಲ್ಲ. ನಮ್ಮ ಹಿಂದೆ ಲಕ್ಷಾಂತರ ಕಾರ್ಮಿಕರು ಇರ್ಬೋದು. ಈ ಹಿಂದೆ ಇವತ್ತು ನಾಳಿನ ದಿನದಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಅದು ಅನಿಸಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಕೆಲವೊಂದು ಕಾರಣಾಂತರಗಳಿಂದ ಮನೆಯಲ್ಲಿ ಮದುವೆ ಮತ್ತು ನಾನಾ ತೊಂದರೆ, ಆಸ್ಪತ್ರೆಗೆ ಹೋಗ್ಲಿಕ್ಕಿರ್ಬೋದು, ಅಥವಾ ದೂರದಿಂದ ಬಂದವರು ಇರ್ಬೋದು. ತುಂಬ ಕೆಲವರು ಅನಿವಾರ್ಯ ಆಯಿತು. ಆದ್ದರಿಂದ ಸ್ವಲ್ಪ ಜನ ಕಮ್ಮಿ ಇತ್ತು ಇವತ್ತು. ಆದರೆ ನಾಳೆ ಮಾತ್ರ ಖಂಡಿತವಾಗಿ ಎಲ್ಲರೂ ಬರ್ತಾರೆ, ಭಾಗವಹಿಸ್ತಾರೆ ಇದಕ್ಕೆ. ಯಾಕಂದರೆ
ಮರಳು ಎಲ್ಲಿ ತನಕ ಅಂತ ಹೇಳಿದರೆ ಕೂಡ ಮರಳು ಜನಗಳಿಗೆ ಸಿಗಲೇಬೇಕು, ನಾವೆಲ್ಲ ಬರ್ತೇವೆ ಅಂತ ಇದ್ದಾಗ ಇವತ್ತಿನ ಪರಿಸ್ಥಿತಿ ಯಾಕಾಯಿತು ಅಂತ ಹೇಳಿದರೆ ಬರಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡದಿದ್ದ ಕಾರಣದಿಂದ ಇವತ್ತು DC ಜಿಲ್ಲಾಧಿಕಾರಿ ಕಚೇರಿಗೆ ಕಾರ್ಮಿಕರು ಬರಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ. ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್, ನಿಮ್ಮ ಹೆಸರು? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್, ನಿಮ್ಮ ಹೆಸರು? ಹೇಳಿ ಮೇಡಮ್, ಮರಳಿನ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಹೇಳಿ ಹೇಳಿ, ನಿಮ್ಮ ಒಂದು ಅಭಿಪ್ರಾಯಗಳೇನು? ಪ್ರತಿಭಟನೆ ಕೂಡ ನಡೀತಾ ಇದೆ, ನಿಮ್ಮ ಒಂದು ಅಭಿಪ್ರಾಯಗಳೇನು? ಅಲ್ಲ, ನಮ್ಮ ಮಕ್ಕಳನ್ನು ನಾವು ಏನ್ ಮಾಡುದು, ಅದ್ರಲ್ಲೇ ದಿನ ಹೋಗುದಲ್ಲ. ಅದೇ ಮರಳಿಗಾಗಿಯೇ ಇವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅನಿರ್ದಿಷ್ಟಾವಧಿಯ ಹೋರಾಟ. ಮರಳು ಇನ್ನೇನು ಸಿಗಲೇಬೇಕು ಕರಾವಳಿಗೆ, ಅದರಲ್ಲೂ ಕೂಡ ಉಡುಪಿಗೆ ಮರಳು ಸಿಗಬೇಕು ಅಂತಕ್ಕಂಥ ವಿಚಾರವಾಗಿಯೇ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಮೇಡಮ್. ಹೌದು, ಇನ್ನು ಯಾವಾಗ ಕೊಡ್ತೇವೆ, ಈಗಾಗಲೇ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಖಂಡಿತವಾಗಿ ಸಾಮಾನ್ಯ ಜನರಿಗೆ ಅತಿ ಶೀಘ್ರದಲ್ಲಿ ಮರಳು ಸಿಗಬೇಕನ್ನುವಂಥ ನಮ್ಮೊಂದು ದಟ್ಟ ನಿರ್ಧಾರ. ಅದರ ಹಿಂದೆ ರಘುಪತಿ ಭಟ್ರು ಕೂಡ ನಮ್ಮ ಶಾಸಕರು ನಮ್ಮ ಹಿಂದೆ ಬಹಳಷ್ಟು ಶ್ರಮಪಟ್ಟು ಒದ್ದಾಡ್ತಾ ಇದ್ದಾರೆ. ಯಾವುದೇ ಫಂಕ್ಷನ್ ಇದ್ದರೂ ಕೂಡ ಹೋಗದೆ ಇವತ್ತು ನಮ್ಮೊಂದಿದ್ದಾರೆ. ಖಂಡಿತ ಅವರು ಮಾಡಿದ ಕರೆಯಲ್ಲಿ ಅವರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರ ಗಂಡ ಹೋಗದೆ ಇರ್ಬೋದು ಕೆಲಸಕ್ಕೆ, ಯಾಕಂದ್ರೆ ಅವರು ಡ್ರೈವರ್ ನೋಡಿ. ಹೌದು ನೋಡಿ, ಇವತ್ತು ಅವರ ಕಷ್ಟ ಏನಂತ ಹೇಳಿದ್ರೆ ನಾಳೆ ಖಂಡಿತಮ್ಮ ನಿಮ್ಮ ಕಷ್ಟವನ್ನು ಇವತ್ತು ನಾವು ನಾಳೆ ಏನು ಕೂತ್ಕೊಳ್ತೇವೆ ಆ ಕಚೇರಿಯಲ್ಲಿ ಕೂತು ಏನು ತೀರ್ಮಾನ ತಗೊಳ್ತೇವೆ ಅದು ಹೌದೌದು ಖಂಡಿತಮ್ಮ ಇದನ್ನೆಲ್ಲ ಸಾಲ್ವ್ ಆಗ್ತದೆ. ಅದಕ್ಕೋಸ್ಕರ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಮ್ಮೊಂದಿಗೆ. ನಾಳೆ ಬೆಳಿಗ್ಗೆ ಬನ್ನಿ. ನಾಳೆ ಬೆಳಿಗ್ಗೆ ಸಾಧ್ಯ ಇದ್ರೆ ಗಣಿ ಮಿನಿಸ್ಟರ್ ಬರ್ತಾ ಇದ್ದಾರೆ ಉಡುಪಿ ಜಿಲ್ಲೆಗೆ. ನೀವು ಸಾಧ್ಯ ಇದ್ರೆ ಒಂದು ಸ್ವಲ್ಪ ನಮ್ಮೊಟ್ಟಿಗೆ ಸ್ಪಂದಿಸಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಇವತ್ತು ಕೆಲವು ಕಾರ್ಮಿಕರಿಗೆ ಬರ್ಲಿಕ್ಕಾಗಲಿಲ್ಲ, ಹಣದ ಕೊರತೆ ಇದೆ. ಈಗ ನೀವು ಫೋನ್ ಮಾಡಿದ ಹಾಗೆ ಆಯ್ತು, ಖಂಡಿತ ಮೇಡಮ್, ಧನ್ಯವಾದಗಳು. ನೀವು ಬನ್ನಿ, ಖಂಡಿತ ಬನ್ನಿ ನಾಳೆ. ಸ್ಪಂದನ ವಾಹಿನಿ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಈಗಾಗಲೇ ಇವತ್ತಿನ ದಿನದ ಪ್ರತಿಭಟನೆ ಕುರಿತಾಗಿ ಮಾತಾಡ್ತಾ ಇದ್ವಿ, ಹೇಳಿ ಸರ್. ಇವತ್ತು ಪ್ರತಿಭಟನೆ ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡಿದ್ದೇವೆ. ಈ ಶಾಂತಿಯುತ ಪ್ರತಿಭಟನೆ ಏನಂತ ಹೇಳಿದರೆ ಇವತ್ತು ನಾವು ಯಾರನ್ನು ಕೂಡ ಯಾವ ಟಿಪ್ಪರ್ ಏನೂ ತರಬಾರ್ದು, ನಮ್ಮ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ನಾವು ಇದ್ದಾಗ ಜಿಲ್ಲಾಧಿಕಾರಿಯವರು ಅವರ ಬೇಡಿಕೆಯನ್ನಂತ ಕೇಳಿದರು. ಆ ಬೇಡಿಕೆಯನ್ನು ಕೂಡ ಪೊಲೀಸ್ ಮುಖಾಂತರದಿಂದ ನಾವು ರವಾನಿಸಿತು ಜಿಲ್ಲಾಧಿಕಾರಿ ಕಚೇರಿಗೆ. ರವಾನಿಸಿದ ಮೇಲೆ ಉತ್ತರ ಬಂತು, ಏನು ಮಾಡೋದು, ಅವರು ಇಲ್ಲಿ ಬರ್ತಾರಂತೇಳಿ. ಅದಕ್ಕೆ ನಮ್ಮ ಮಾನ್ಯ ಶಾಸಕರು ರಘುಪತಿ ಭಟ್ರು ಹೇಳಿದರು, ನಿಮ್ಮ ಅಲ್ಲಿ ಬಂದು ನಾವು ಏನು ಹೇಳುವಂಥದ್ದು ಏನಿಲ್ಲ, ಆದರೆ ನೀವು ಏನು ಮಾಡೋದಿದ್ರು ಕೂಡ 7 ಮೆಂಬರ್ ಕಮಿಟಿಯಲ್ಲಿ ಏನು ತೀರ್ಮಾನ ತಗೊಳ್ತೀರಿ ಆ ತೀರ್ಮಾನ ತಗೊಂಡು ಇಲ್ಲಿ ಬನ್ನಿ. 170 ಜನರಿಗೆ ಲೈಸೆನ್ಸ್ ಕೊಡ್ತೇವೆ, 79 ಲೈಸೆನ್ಸ್ ಪರವಾನಗಿ ರದ್ದು ಮಾಡ್ತೇವೆ ಅನ್ನೋದನ್ನು ರದ್ದು ಮಾಡದೆ ಏನೆಲ್ಲ ಬೇಡಿಕೆ ಇಟ್ಟಿದ್ದೇವೆ, ನಮ್ಮ ಬೇಡಿಕೆಯನ್ನು ದುಬಾರಿ ಬೇಡಿಕೆ ಏನಲ್ಲ. ಸಾಮಾನ್ಯ ಜನರಿಗೆ ಮರಳು ಕೊಡಬೇಕಾದ್ರೆ ಯಾವ ರೀತಿ ನಾವು ಪರವಾನಿಗೆ ರಿನ್ಯೂವಲ್ ಮಾಡಿಕೊಂಡು ಮರಳು ಕೊಡಬೇಕಾದ್ರೆ 79 ಜನ ಪರವಾನಿಗೆ ರಿನ್ಯೂವಲ್ ಆಗಬೇಕು. ಆ ರಿನ್ಯೂವಲ್ ಆಗದಿದ್ದರೆ ಖಂಡಿತವಾಗಿ ನಾವು ಮರಳು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಆ ದಿಟ್ಟ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಬೇಡಿಕೆಯನ್ನು ನೀವು ಆ 7 ಮೆಂಬರ್ ಕಮಿಟಿಯಲ್ಲಿ ಮಾಡಿಕೊಂಡು ಇಲ್ಲಿಗೆ ಬನ್ನಿ, ಆಮೇಲೆ ನಾನು ಈ ಧರಣಿಯನ್ನು ಹಿಂತೆಗಿತೇನೆ ಅನ್ನುವಂಥ ಮಾತನ್ನು ಜಿಲ್ಲಾಡಳಿತಕ್ಕೆ ತಿಳಿಸಿದ್ದಾರೆ. ರಾಘವೇಂದ್ರ ಶೆಟ್ರೆ, ಈಗಾಗಲೇ ಒಮ್ಮೆ ನೀವು ಧರಣಿಯನ್ನು ಮಾಡಿದ್ರಿ, ಲಾರಿ ಚಾಲಕ ಮಾಲಕ ಸಂಘದ ವತಿಯಿಂದ ಅಹೋರಾತ್ರಿ ಧರಣಿಯನ್ನು ಮುಷ್ಕರವನ್ನು ಮಾಡಿದ್ರಿ. ಹಿಂದೊಮ್ಮೆ ಬೈಂದೂರು, ಕುಂದಾಪುರ, ಬ್ರಹ್ಮಾವರದಿಂದ ಹಿಡಿದು ಜಿಲ್ಲಾಧಿಕಾರಿಯವರ ಕಚೇರಿಯವರೆಗೂ ಕೂಡ ನಿಮ್ಮ ಒಂದು ಲಾರಿಯನ್ನು ನಿಲ್ಲಿಸಿ ಬಹುದೊಡ್ಡ ಒಂದು ಮುಷ್ಕರವನ್ನು ಮಾಡಿದ್ರಿ. ಅಂಥ ಸಂದರ್ಭದಲ್ಲಿ ಕೂಡ ಅದನ್ನು ಅರ್ಧಕ್ಕೆ ನಿಲ್ಲಿಸಿದ್ರಿ. ಅದು ಯಾಕೆ ನಿಲ್ಲಿಸಿದ್ರಿ ಅಂತ? ಅವಾಗಲೇ ಸರಿ ಆಗ್ಬೋದಿತ್ತೇನೋ ಅಂತ, ಅಂದರೆ ಅವಾಗಲೇ ಸರಿ ಆಗ್ತಾ ಇತ್ತೇನೋ ಮರಳಿನ ಸಮಸ್ಯೆ? ನೋಡಿ, ನಾವು ಉಡುಪಿ ಜಿಲ್ಲೆ ಜನರು ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿ ನಾವೇನು ತಿಳ್ಕೊಂಡು ನಮ್ಮ ಬುದ್ಧಿವಂತಿಗೆ ಎಲ್ಲೋ ಒಂದು ಕಡೆ ಒಂಚೂರು ಜಾಸ್ತಿ ಆಯ್ತು ಅಂತ ಕಾಣ್ತದೆ. ಯಾಕಂದ್ರೆ ನಮ್ಮ ಜಿಲ್ಲಾಧಿಕಾರಿಯವರು ಲೇಡಿ, ಅವರು ಕೆಲವೊಂದೊಂದು ಭರವಸೆಗಳನ್ನ ಕೊಟ್ಟರು ನಮಗೆ. ಇದೇ ಕುರಿತಾಗಿ ಮತ್ತೆ ಮಾತಾಡ್ತೇನೆ, ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡಿದ್ದೀರಿ ಸರ್, ನಿಮ್ಮ ಹೆಸರು? ಹಲೋ ಹಲೋ, ಎಸ್ ಹೇಳಿ ಸರ್, ಹೇಳಿ. ಈ ಮರಳು ಮತ್ತೆ ಇದ್ರದ್ದು ನಮ್ಮ ಉಡುಪಿ ಮಂಗಳೂರಿಗೆ ಪ್ರತಿಭಟನೆ ಆಯ್ತಾ? ನಮ್ಮ ಜನರು ಬದುಕುದು ದುಡಿಯುವುದು ಬಿಟ್ಟು ನಾವು ಬರೇ ಪ್ರತಿಭಟನೆ ಮಾಡ್ಬೇಕಾ? ಇದಕ್ಕೇನಾದರೂ ಒಂದು ದಾರಿ ಹುಡುಕ್ಬೋದಲ್ಲ? ನಮ್ಮ DC ಅವರು ಮನೆ ಬಂದಂತೆ ಮಾಡುದಾದ್ರೆ ಅವರನ್ನೊಂದು ಎಲ್ಲಿಯಾದ್ರೂ ಇಲ್ಲದ ಕಡೆಗೆ ಕಳಿಸಿ, ನಮ್ಮ ಇಲ್ಲದ ಕಡೆ ಮರಳಿಲ್ಲದ ಕಡೆ ಕಳಿಸಿ, ಅಲ್ಲಿ ದರ್ಬಾರ್ ಮಾಡ್ಲಿ. ನಮ್ಮ ಜನರಿಂದ ಯಾಕೆ ತಲೆ ತಿಂತಾರೆ ಅವರು? ಅವರಿಗೊಂದು ಬದಲಿಸಲಿಕ್ಕೆ ಆಗುದಿಲ್ವಾ? ನಾವು ಸುಮ್ಮನೆ ಪ್ರತಿಭಟನೆ ಮಾಡುದು, ಬಿಸಿಲಿನಲ್ಲಿ ಕೂತು ಅವರು AC ರೂಮ್ ನಲ್ಲಿ ಕೂತು ಅವರ ಇದು ಮಾಡ್ತಾರೆ. ಸರ್, ಈ ಸಾರಿ ಅದಕ್ಕೆ ಆಸ್ಪದ ಕೊಡುವುದೇ ಇಲ್ಲ. DC ಅವರು ಬಿಟ್ಟು ಬೇರೆ ಅವರ ಹೈಯರ್ ಆಫೀಸರ್ ಬಂದ್ರು ಕೂಡ
ಚೀಫ್ ಸೆಕ್ರೆಟರಿ ಕಟಾರಿಯಾ ಅವರು ಬಂದರೂ ಕೂಡ ಯಾರ ಇದಕ್ಕೂ ನಾವು ಬಗ್ಗುದಿಲ್ಲ ಸರ್. ನಮ್ಮ ಜೀವ ಅಲ್ಲೇ ಹೋದ್ರೂ ಸರಿ, ನಮಗೆ ಎಷ್ಟು ಜನ ಬೆಂಬಲ ಕೊಡ್ತಾರ, ಎಷ್ಟು ಜನ ನಮ್ಮನ್ನ ಸಪೋರ್ಟ್ ಮಾಡ್ತಾರ ನಮ್ಮ ಪ್ರತಿಭಟನೆಗೆ ಗೊತ್ತಿಲ್ಲ. ಆದ್ರೆ ನಾವಂತೂ ನಾವು ನಿಮ್ಮೊಂದಿಗಿದ್ದೇವೆ. ಅದು ಬರ್ಬೇಕು ಸರ್. ದಯವಿಟ್ಟು ನಮಗೆ ಸಾರ್ವಜನಿಕರ ಸಪೋರ್ಟ್ ನಮಗೆ ಬೇಕು. ನಿಮ್ಮ ಸಲಹೆ ಸೂಚನೆಗಳು ನಮಗೆ ನಿಲ್ಲಿಸಬೇಕು ಸರ್. ಎಂತದಿದು? ಹೌದೌದೌದು. ಇದು ನೋಡಿ, ಇದು ಧೋರಣೆ, ಸರ್ವಾಧಿಕಾರಿ ಧೋರಣೆ. ಉಡುಪಿ ಜಿಲ್ಲೆಯ ಜನತೆಯನ್ನ ಬಲಿ ತಗೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಡಿಸಿ ಅವರು. ಮಾಡುವ ಕಾಲ ಬಂದಿದೆ. ನಮ್ಮ ಉಡುಪಿ ಮಂಗಳೂರು ಜನರಿಗೆ ದಿನ ಖರ್ಚಿನ ಸಾಮಾನು ತರಲಿಕ್ಕೆ ಅಂಗಡಿ ಎದುರು ಪ್ರತಿಭಟನೆ ಮಾಡುವಂತ ದಿನಗಳು ಬಂದಿದೆ. ಇಲ್ಲ, ಇನ್ನು ಮುಂದೆ ಜಿಲ್ಲಾಡಳಿತಕ್ಕೆ ಹೋಗಿ ನಾವು ಏನಾದ್ರು ಸಾಮಾನು ತರಲಿಕ್ಕೆ ಅವರೇ ನಮಗೆ ಹಣ ಕೊಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದಿದೆ. ಜಿಲ್ಲಾಡಳಿತದಲ್ಲಿ ಪರ್ಮಿಷನ್ ತಗೊಳ್ಬೇಕಾಗ್ತದೆ. ನದಿಗಳಿವೆ, ಇಷ್ಟು ವೈದ್ಯ ಉಂಟು. ನಾವೇ ನೋಡಿ, ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದ್ದಾರೆ ಬ್ರಿಟಿಷ್ ಅವರ ವಿರುದ್ಧ. ಇದು ನಮ್ಮ ಡಿಸಿ ವಿರುದ್ಧ ನಮ್ಗೆ ಹೋಗಿ ಮಣ್ಣು ತೆಗಿಲಿಕ್ಕೆ ಆಗುದಿಲ್ವ? ಅವ್ರು ಎಷ್ಟು ಜನರನ್ನು ಬಂಧಿಸ್ತಾರೆ, ಎಷ್ಟು ಜನರಿಗೆ ಅವರು ಕೋರ್ಟ್ ಕೇಸ್ ಹಾಕ್ತಾರೆ. ಜನರು ಎಲ್ಲ ಒಳಗಿದ್ದು ಮಣ್ಣು ತೆಗಿಬೇಕು. ಯಾವ ಕಾನೂನಿಗೆ ಇದು ಮಾಡಬಾರ್ದು. ನಾವು ಕಾನೂನಿಗೆ ಬಗ್ಗಿ ಸಾಕಾಯ್ತು. ಕಾನೂನು ನಮ್ಗೆ ಬಗ್ಗುವ ರೀತಿ ಮಾಡ್ಬೇಕು. ತಾವು ಹೇಳುದು ಸರಿ ಸರ್. ಆದ್ರೆ ಇದನ್ನ ತಾವು ಹೇಳಿದ ಮಾತನ್ನ ನಮ್ಮ ಉಡುಪಿ ಜಿಲ್ಲೆ ಜನತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಇದು ಯಾರೊಬ್ಬರಿಗೆ ಅಂತ ಅಲ್ಲ, ವೈಯಕ್ತಿಕ ಇದಲ್ಲ, ಪ್ರತಿ ಒಂದು ಉಡುಪಿ ಜಿಲ್ಲೆ ಜನತೆಗೆ. ಹೌದೌದು, ಎಂಬುದು ಮನೆಗೆ. ಹೌದೌದು. ಎಷ್ಟೋ ಜನರ ಉದ್ಯೋಗ ಹೋಗ್ತದೆ, ಎಷ್ಟು ಜನರ ಮನೆಯಲ್ಲಿ ಅನ್ನ ಬೀಳುದಿಲ್ಲ. ಬರೀ ಹೊಯ್ಗೆ ಎಂಬ ಮಾತಲ್ಲ, ಎಷ್ಟು ಜನರ ಕೂಲಿ ಕಾರ್ಮಿಕರು ಬೇಡುವ ಪರಿಸ್ಥಿತಿಗೆ ಬಂದಿದೆ. ಯಾಕೆ ಡಿಸಿಗೆ ಗೊತ್ತಾಗುದಿಲ್ಲ? ಅವರಿಗೆ ಸಂಬಳ ಬರ್ತದೆ, ಅವರ ಕಾರ್ಬಾರ್ ನಡೀತದೆ, ಹೋಗಿ ಇಲ್ಲಿ ಹೋಗಿ ಅಲ್ಲಿ ಸುಳ್ಳು ಹೇಳ್ತಾರೆ ಗವರ್ಮೆಂಟ್ ನಲ್ಲಿ. ಅಲ್ಲಿ ಏನಿಲ್ಲ, ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಅಲ್ಲಿ ಏನಿಲ್ಲ ಸರ್, ಅದು ಒಂದೆರಡು ದಿವಸ ಆಮೇಲೆ ಸರಿ ಹೋಗ್ತದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಹೋಗ್ತದೆ. ಬೇಕಾದ್ರೆ ಆ ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡಿ. ಇದು ಈ ಮಾತು ಇದ್ದೇ ಇದೆ. ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಸರ್. ಧನ್ಯವಾದ. ಓಕೆ, ಥ್ಯಾಂಕ್ಸ್. ನಾನೀಗ ಅವರಿಗೊಂದು ಸಲಹೆ ಹೇಳ್ತೇನೆ. ಅವರೀಗ ಬಹಳ ನೊಂದಿದ್ದಾರೆ ಫೋನ್ ಮಾಡಿದವರು. ಎಂತ ಇದು ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಅಂತ ಕೇಳ್ತಾ ಇದ್ದಾರೆ. ನಾಳೆ ದಿನ ಸಾಧ್ಯ ಇದ್ದರೆ ಅವರು ಯಾರು ಕಾಲ್ ಕರೆ ಮಾಡಿದರು, ಅವರಿಗೆ ನನಗೆ ಹೆಸರು ಗೊತ್ತಿಲ್ಲ. ಆದರೆ ದಯಮಾಡಿ ನಾಳೆ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಒಮ್ಮೆ ಬರಬೇಕು. ಅವರಿಗೆ ನಾವು ವೇದಿಕೆ ಕೊಡ್ತೇವೆ ಖಂಡಿತ. ಯಾಕಂದ್ರೆ ಈಗ ಬಂದವರು ಸರ್ವ ಸಂಘಟನೆಯಲ್ಲಿ ಪ್ರತಿಯೊಂದು ಸಂಘಟನೆ ಬರ್ತಾ ಇದ್ದಾರೆ ನಮ್ಮ ಹತ್ರ. ಎಲ್ಲರಿಗೂ ಕೂಡ ನಾವು ಅವಕಾಶ ಕೊಟ್ಟು ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ, ಅವ್ರ ಮನೆ ಕಷ್ಟ ಇರ್ಬೋದು, ಏನೇ ಇರ್ಬೋದು. ಇವತ್ತಿನ ಈ ಒಂದು ಮಲತಾಯಿ ಧೋರಣೆ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಕಡೆಯಲ್ಲಿದೆ, ಇಲ್ಲಿಲ್ಲ, ಆ ಕಡೆದು ಇಲ್ಲಿಲ್ಲ. ಯಾಕಂದರೆ ಈ ರೀತಿಯ ಒಂದು ಧೋರಣೆ ಆಗ್ತಾ ಉಂಟು ನಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ. ಈಗ ಅವ್ರ ಅಮ್ಮ ಫೋನ್ ಮಾಡಿದರು, ಅವರ ಕಷ್ಟ ಹೇಳಿದರು, ಇದೇನು ಇಂಥ ಡಿಸಿಯನ್ನು ಇಲ್ಲಿಂದ ಓಡಿಸಿ ಅಂತೇಳಿ. ಹಾಗಾದರೆ ಓಡಿಸ್ಲಿಕ್ಕೆ ಪ್ರಯತ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರನ್ನು ಹಿಡ್ಕೊಳ್ಳಿಕ್ಕಾಗಿ ಇನ್ನೊಂದು ಶಕ್ತಿ ಇಲ್ಲಿ ಕೆಲಸ ಮಾಡ್ತಾಯಿದೆ. ಹಾಗಾಲಿಕ್ಕೆ ಹೋಗಿ ನಮಗೆ ಯಾವ ದಾರಿಯಲ್ಲಿ ಹೋದರೂ ಕೂಡ ಅವರನ್ನು ಚೇಂಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಈಗ ಈ ಹೋರಾಟ ಏನಂತ ಹೇಳಿದರೆ, ನಾಳೆ ಇವತ್ತು ಶಾಂತಿಯುತ ಧರಣಿ, ನಾಳೆ ದಿನದ ಸಂಜೆ ಒಳಗೆ ನಮಗೆ ಈ ಏನು ಬೇಡಿಕೆ ಇದೆ ಅದು ಈಡೇರಲಿಲ್ಲ ಅಂತಾದರೆ ಇದು ನೆಕ್ಸ್ಟು ಆಗುವಂಥ ಕಥೆ ಅಂದರೆ ದಂಗೆ ಏಳುವ ಸ್ಥಿತಿ. ಅಂದರೆ ಉಪ್ಪಿಗಾಗಿ ಸತ್ಯಾಗ್ರಹ ಅಂತ ಹೇಳಿದ್ರು ಅವ್ರೀಗ. ನಾಳೆ ದಿನ ಬಿಟ್ಟಾದ ಮೇಲೆ ಇನ್ನೊಂದು ಬುಧವಾರ ದಿನಕ್ಕೆ ನಾವು ಏನು ನಿರ್ಧಾರ ಅಂತ ನಾವು ತಗೊಳ್ತೇವೆ. ಯಾಕಂದ್ರೆ ನಾಳೆ ದಿನದಿಂದ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ನೇರ ಹೊಣೆ ಜಿಲ್ಲಾಧಿಕಾರಿ ಅವರಿಗೆ, ನೇರ ಹೊಣೆ ಜಿಲ್ಲಾಧಿಕಾರಿ ಅವರೇ. ಏನೋ ಆಗ್ಬೋದು. ಯಾಕಂದ್ರೆ ಎಕ್ಸಾಂಪಲ್ ನಾನು ಮನೇಲಿ ಹೇಳಿ ಬಂದಿದ್ದೇನೆ, ಒಂದೋ ಮರಳು ಸ್ಟಾರ್ಟ್ ಆಗ್ಬೇಕು, ನಮ್ಮ ಹೊಟ್ಟೆಗೆ ಒಂದು ಹಿಟ್ಟು ಸಿಗ್ಬೇಕು, ಇಲ್ಲ ಅಂದ್ರೆ ನಾನು ಬರ್ತೀನೋ ಇಲ್ಲ ಅಂತ ಹೇಳಿಯೇ ನಾನು ಮನೆಯಲ್ಲಿ ಹೇಳಿ ಬಂದಿದ್ದೇನೆ. ಇದು ನಾನು ನಿಮ್ಮ ಮಾಧ್ಯಮದ ಎದುರುಗಡೆ ಕೂತು ನಾನೊಂದು ಶೋ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇದು ನನ್ನ ಮನದಾಳದ ಮಾತು, ನನ್ನ ನೋವಿನ ಮಾತು. ನನ್ನ ಪರಿಸ್ಥಿತಿ ಇವತ್ತು ಭಾರಿ ಕಷ್ಟದಲ್ಲಿ ಉಂಟು. ಶ್ರೀರಾಮ್ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ ವೆಹಿಕಲ್ಗಳನ್ನ ತಗೊಂಡು ನಾವು ಏನೋ ಸಾಲ ಮಾಡಿಕೊಂಡು ನಮ್ಮ ಜೀವನನ ಸಾಗಿಸ್ತಾ ಇದ್ವಿ. ಇವರು ಇಲ್ಲಿಗಲ್ ಅನ್ನೋದು ಏನಂತಾನೆ ಗೊತ್ತಿಲ್ಲ. ಇಲ್ಲಿಗಲ್ಲಿ ಹಣ ಮಾಡ್ತಾ ಇದ್ದಾರೆ, ಇವರು ಇಲ್ಲಿಗಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಗಲ್ಲಿಂದ ಎಷ್ಟು ಹಣ ಮಾಡಿದ್ದಾರೆ ಇವ್ರ ಮೇಲೆ ನಿಜವಲ್ಲೂ IT ರೈಡ್ ಆಗಬೇಕು. ಜಿಲ್ಲಾಧಿಕಾರಿ ಮೇಲೆ, ನಮ್ಮ ಉಡುಪಿ ಜಿಲ್ಲಾಧಿಕಾರಿ ಮನೆ ಮೇಲೆ IT ರೈಡ್ ಆಗಬೇಕು. ಯಾಕಂದ್ರೆ ಮಂಗಳೂರಿಂದ ಲೋಡ್ ಗಟ್ಟಲೆ, ಸಾವಿರ ಲೋಡ್ ಗಟ್ಟಲೆ ಬರ್ತಾ ಉಂಟು. ಬನ್ನಿ, ಟೋಲ್ ಗೇಟ್ ಅಲ್ಲಿ ನಾನು ತೋರಿಸ್ತೇನೆ, CCTV ಫುಟೇಜ್ ತೆಗಿರಿ. ದಿನಕ್ಕೆ 100ರಿಂದ 200 ಲೋಡು ಮರಳು ಬರ್ತಾ ಉಂಟು. ಇವರಿಗೆ ಹಪ್ತ ಪೂರ ಇವರಿಗೆ ಬರ್ತಾ ಉಂಟು. ನಾನು ನೇರ ಆರೋಪ ಮಾಡ್ತಾ ಇದ್ದೇನೆ. ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಶಂಕರ್ಪುರದಿಂದ. ಹೇಳಿ ಸರ್. ನಾನು ಸುರೇಶ್ ಅಂತ ಹೇಳಿ. ಹೇಳಿ. ಅಲ್ಲಿ ಈಗ ರಾಘವೇಂದ್ರ ಶೆಟ್ಟಿ ಮತ್ತೆ ಸತ್ಯರಾಜೇಶ್ ಬಿಟ್ಟಿ ಅಂತ ಇದ್ದಾರಲ್ಲ. ಹೌದೌದು. ನಾನು ಅವರಿಗೆ ಒಂದು ಹೇಳುವ ಮಾತೇನಂದ್ರೆ,
ನಾವು ಈಗ ಅಂದ್ರೆ ನನ್ನ ವೈಯಕ್ತಿಕವಾಗಿ ಮಾತಾಡುವುದಾದ್ರೆ ನಾನೊಂದು 15 ವರ್ಷ ಆಯ್ತು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೇನೆ ಕಟ್ರಿಪ್ಪಲ್ಲಿ. ಕಟ್ಟಡ ಸಾಮಗ್ರಿ ಇದ್ರಲ್ಲಿ ನಾನು 15 ವರ್ಷ ಆಯ್ತು. ಹೇಳಿ ಸರ್. ನಾವು ಇದನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೇವೆ. ಈಗ ಒಂದು 3 ವರ್ಷದಿಂದ ನಮ್ದು ಅಂದ್ರೆ ಈಗ ಮದುವೆ ಆಗಿದೆ, ಈಗ ಸಂಸಾರ, ಮಕ್ಕಳನ್ನು ಶಾಲೆಗೆ ಆಗಿದೆ. ನಾನೀಗ 1 ವರ್ಷದಿಂದ ಮನೆಯಲ್ಲಿದ್ದೇನೆ. ನಾವು ಹೊಯ್ಗೆಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೇವೆ. ನಾನು ಹೇಳುದು, ನಾನೀಗ 2-3 ಸಲ ಸ್ಟ್ರೈಕ್ ಎಲ್ಲ ಆಯ್ತು. ನನಗೆ ಈ ಸ್ಟ್ರೈಕ್ ಮಾಡುದು ಅಗತ್ಯ ಇಲ್ಲ ಅನಿಸ್ತದೆ, ಗೊತ್ತಾ? ನಮಗೆ ಡಿಸಿಯೇ ಬೇಡ. ನಮಗೆ ಅಂತ ಡಿಸಿ ಬೇಡ. ಜನಗಳ ಕಷ್ಟಕ್ಕೆ ಯಾವಾಗ ಸ್ಪಂದನೆ ಕೊಡುದಿಲ್ವೋ ಅಂತ ಡಿಸಿ ಸತ್ಯ ಇದು ಮಾತು. ಹೌದು, ಖಂಡಿತ ಬೇಡ, ನಮಗೆ ಬೇಡ ಅಂತ ಡಿಸಿ ಬೇಡ. ನಾನು ಅಷ್ಟೇ ಹೇಳುದು. ಎಷ್ಟು ನಮ್ಮ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ ಎಷ್ಟು ಡಿಸಿ ಅವರು ಬಂದು ಹೋದ್ರು, ಆದ್ರೆ ನಮ್ಮ ಪರಿಸ್ಥಿತಿ ಇಂಥ ಕೀಳು ಮಟ್ಟಕ್ಕೆ ಬಂದವರು ಯಾರು ಇಲ್ಲ. ಡಿಸಿ ಹೌದೌದೌದು ಅಂತ ಡಿಸಿ ಬೇಡ ನಮಗೆ. ನಾವು ಸ್ಟ್ರೈಕ್ ಮಾಡುದಾದ್ರೆ ಡಿಸಿ ಬೇಡ ಅಂತಲೇ ಸ್ಟ್ರೈಕ್ ಮಾಡೋ, ವೈಗೆ ಬೇಕಂತ ಬೇಡ. ನಾವು ಈಗ ಜಿಲ್ಲಾಧಿಕಾರಿ ವಿರುದ್ಧವೇ ಸ್ಟ್ರೈಕ್ ಮಾಡ್ತಿರೋ, ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ವಿರುದ್ಧವೇ. ಜಿಲ್ಲಾಧಿಕಾರಿಯೇ ಬೇಡ ನಮಗೆ. ಹೌದೌದು, ಖಂಡಿತ ಮಾತು ಕರೆಕ್ಟ್. ಜಿಲ್ಲಾಧಿಕಾರಿಯೇ ಬೇಡ ನಮಗೆ. ನಮ್ಮ ಬೇಡಿಕೆಯಲ್ಲಿ ಅದು ಉಂಟು. ಅಲ್ಲ, ರಾಘಣ್ಣ, ಜಿಲ್ಲಾಧಿಕಾರಿಯೇ ಬೇಡ ನಮ್ಗೆ. ಹೌದೌದು, ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ. ಧನ್ಯವಾದಗಳು. ಈಗಾಗಲೇ ನಾನು ಕೇಳಿದ್ದೆ ಅವಾಗ, ಹಿಂದಿನ ಬಾರಿ ನೀವು ಪ್ರತಿಭಟನೆಯನ್ನು ಮಾಡಿದ್ರಿ, ಭಾರೀ ಪ್ರಮಾಣದಲ್ಲಿ ಮುಷ್ಕರವನ್ನು ಮಾಡಿದ್ರಿ, ನಂತರ ಅಲ್ಲಿ ವಿಫಲರಾದ್ರಿ. ಅಂದ್ರೆ ಎಲ್ಲೋ ಒಂದು ಕಡೆಗಳಲ್ಲಿ ನೀವು ಮರಳನ್ನ ಪಡೆಯೋದಕ್ಕೆ ವಿಫಲರಾದ್ರಿ ಅಂತ. ಯಾಕೆ ಅಂತಲ್ಲ, ನಾವು ಮೋಸ ಹೋದದ್ದು. ಯಾಕಂದ್ರೆ ಒಂದು ಜಿಲ್ಲಾಧಿಕಾರಿಗಳು ಅವರ ಒಂದು ಸೀಟಿಗೆ ಒಂದು ಮಹತ್ವದ ಒಂದು ಬೆಲೆ ಉಂಟು. ಅವ್ರ ಬಾಯಿಂದ ಸುಳ್ಳು ಬರ್ಲಿಕ್ಕಿಲ್ಲ. ಕಟಾರಿಯ ಅಂತ ಅವರು ಅಷ್ಟು ದೊಡ್ಡ ಚೀಫ್ ಸೆಕ್ರೆಟರಿ, ಅವರ ಬಾಯಿಂದ ಇಂಥದ್ದೆಲ್ಲ ಬರ್ಲಿಕ್ಕೆ ಏನು. ನಾವು ಈಗ ಜಿಲ್ಲಾಧಿಕಾರಿ ಅವರು 21 ದಿವಸದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತ ಹೇಳಿ ನಮ್ಮನ್ನ ಮಂಗ ಮಾಡಿದ್ದಾರೆ ಇವರು. ಇವರ ಬಾಯಲ್ಲಿ ಅಂತ ಒಂದು ಉನ್ನತ ಹುದ್ದೆಯಲ್ಲಿ ಅಂತ ಒಂದು ಜಾಗದಲ್ಲಿ ಕೂತ್ಕೊಂಡು ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಅಂತ ಒಂದು ದೇವರ ಕೆಲಸ ಮಾಡುವಾಗ ಇವರು ಸುಳ್ಳು ಹೇಳ್ತಾರೆ ಅಂದ್ರೆ ಇವರು ನಾಲಿಗೆ ಎಷ್ಟು 1-2? ಇವರು ಅಷ್ಟು ಸುಳ್ಳು ಹೇಳಿ ನಮ್ಮ ಪ್ರತಿಭಟನೆ ಮಾಡಲಿಕ್ಕೆ ನಮ್ಗೆ ಹಕ್ಕಿದೆ, ನಮ್ಮ ಹಕ್ಕನ್ನ ಇವರು ಕಸ್ಕೊಂಡಿದ್ದಾರೆ. ಇವರು ಮೋಸ ಮಾಡಿದ್ದಾರೆ, ನಮಗೆ ಚೀಟಿಂಗ್ ಮಾಡಿದ್ದಾರೆ. ಈಗ ಇವತ್ತು ಇವರಿಗೆ ಉದ್ದೇಶ ಇಷ್ಟೇ, ಇವರಿಗೆ ಮರಳು ಸ್ಟಾರ್ಟ್ ಆದ್ರೆ, ಲೀಗಲ್ ಆಗಿ ಮರಳು ಸ್ಟಾರ್ಟ್ ಆದ್ರೆ ಇವರಿಗೆ ಎಲ್ಲೋ ಒಂದು ಕಡೆಯಿಂದ ಬರುವಂತದ್ದು ಕಟ್ಟಾಗಬಹುದು ಅನ್ನೋ ಒಂದು ಉದ್ದೇಶ ಇರಬಹುದು. ಯಾಕಂದ್ರೆ ಸಾವಿರಾರು ಲೋಡ್ ಬರ್ತಾ ಉಂಟು ಸರ್. ಅವರಿಗೆ ಬೇಕಾದಂತವರು ಇಲ್ಲೇ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಮರಳನ್ನ ಹೇರಾಳವಾಗಿ ತೆಗೆದು ಸಾಗಾಟ ಮಾಡ್ತಾ ಇದ್ದಾರೆ. ಇವ್ರ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಉಂಟು? ಒಬ್ಬ ಗಾಡಿಯವನು, ಒಬ್ಬ ಲಾರಿಯವನು ಒಂದು ಬೈ ಮಿಸ್ ಅಲ್ಲಿ ಸರ್ವರ್ ಪ್ರಾಬ್ಲಮ್, ಮತ್ತೊಂದು ಮಗದೊಂದು ಅಂತೇಳಿ ಒಂದು ಟ್ರಿಪ್ ಶೀಟ್ ಇಲ್ಲದೆ ಬಂದು ಉಡುಪಿ ಜಿಲ್ಲೆಯಲ್ಲೇ ಅವನ ಗ್ರಾಮದಲ್ಲಿ ಅವನು ಮರಳನ್ನು ಅನ್ಲೋಡ್ ಮಾಡಿದ್ರೆ ವೈಲೇಷನ್ ಅಂತ ಹೇಳಿ ಕಟ್ಟು 1 ಲಕ್ಷ ಅಂತ ಹೇಳಿ ಗಾಡಿಯನ್ನು ಸೀಜ್ ಮಾಡ್ತಾರೆ ಇವರು. ಸಾವಿರಾರು ಲೋಡ್ ಬರ್ತಾ ಉಂಟಲ್ಲ, ಇವರು ಯಾರು? ಇವರನ್ನು ಕೇಳುವವರು ಯಾರು ಇಲ್ವಾ? ಹಾಗಾದ್ರೆ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಸತ್ಯರಾಜ್ ಬಿರ್ತಿ ಹಾಗೂ ರಾಘವೇಂದ್ರ ಶೆಟ್ಟಿ. ನಮಸ್ತೆ. ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಹೇಳಿ. ಚಂದ್ರು ಕೃಷ್ಣ ಅಂತ ಹೇಳಿ, ಈ ಮರಳು ಸಮಸ್ಯೆ ನಮ್ಗೆ ಮುಂಚೆ ಇರ್ಲಿಲ್ಲ. ನಮ್ಮ ಈಗ ನದಿಯಲ್ಲೆಲ್ಲ ನಾವೇ ತೆಗಿತಿದ್ದು. ಈಗ ನಮ್ಮ ಊರಿನಲ್ಲಿ ನಮಗೆ ಈಗ ಸಂಕರಿಂದ ಬೇಕಾದಷ್ಟು ಬರ್ತಾ ಉಂಟು ಬೆಳಿಗ್ಗೆಯಿಂದ. ಅದನ್ನ ಯಾರಾದ್ರೂ ನೋಡ್ತಾರ? ಟೀಚರ್ಗೆ ಮಾತ್ರ ಇದು ಆಗುದಿಲ್ವಾ? ಅದೆಲ್ಲ ಡಿಸಿ ಆರ್ಡರ್ ಸರ್. ಅದು ನಮ್ಮವರು ಬಿಡಿ ಅಂತ. ಹಾಗೆ ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿ ಅವರೇ ಒಂದು ಪತ್ರ ಬರ್ತಿದ್ದಾರೆ. ನೀವು ಕೂಡ ನಾಳೆ ಜಿಲ್ಲಾಧಿಕಾರಿ ಅವರ ಪರ ಮಾತಾಡಿದ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು ಸರ್. ಹಾಗೆ ಅವರ ತಪ್ಪನ್ನ ಹೇಳಿದವರಿಗೆ ಮಾತ್ರ ಏನು ಮಾಡ್ಲಿಕ್ಕಿಲ್ಲ. ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ. ಧನ್ಯವಾದಗಳು ಸರ್. ಈಗ ವಿರಾಮ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಈ ಒಂದು ಮರಳಿನ ವಿಚಾರವಾಗಿ ಮಾತಾಡ್ತಾ ಹೋದರೆ ಅದರಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಇವತ್ತು ನಡೀತಾ ಇದೆ. ಅದರಲ್ಲೂ ಕೂಡ ಅಹೋರಾತ್ರಿ ಧರಣಿಗಳು, ಅನಿರ್ದಿಷ್ಟಾವಧಿ ಪ್ರತಿಭಟನೆ, ಮರಳು ಸಿಗಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ನಡೆಯನ್ನು ಇವರು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಮರಳಿನ ವಿಚಾರವಾಗಿ, ಪ್ರತಿಭಟನೆಯ ವಿಚಾರವಾಗಿ, ಮತ್ತೆ ಜಿಲ್ಲಾಡಳಿತದ ನಿರ್ಲಕ್ಷ್ಯದ ಕುರಿತಾಗಿ, ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇಂಥ ಒಂದು ಕರಾವಳಿಯಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ, ಉಡುಪಿಯಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ, ಇದನ್ನು ನೋಡ್ತಾ ಏನು ಮಾಡ್ತಾ ಇದ್ದಾರೆ, ಉಸ್ತುವಾರಿ ಸಚಿವರು ಎಲ್ಲಿ ಹೋಗಿದ್ದಾರೆ, ಇದೆಲ್ಲದರ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಜಿಲ್ಲಾಡಳಿತ ಯಾಕೆ ಪದೇ ಪದೇ ಲಾರಿ ಚಾಲಕ ಮಾಲಕ ಸಂಘದವರನ್ನ, ಮರಳನ್ನೇ ನಂಬಿಕೊಂಡವ್ರನ್ನ ಯಾಕೆ ಪದೇ ಪದೇ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ವಿ. ಈಗಾಗಲೇ ನೋಡ್ತಾ ಹೋದರೆ ಈಗಾಗಲೇ ಹಲವಾರು ಬಾರಿ ಮನವಿಗಳನ್ನು ಜಿಲ್ಲಾಡಳಿತಕ್ಕೆ ಮಾಡಿದ್ದೀರಿ. ಅದೇ ರೀತಿಯಲ್ಲಿ ನೋಡ್ತಾ ಹೋದರೆ ಪ್ರತಿಭಟನೆಗಳು ಕೂಡ ಆಗಿ ಹೋಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಮತ್ತು ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ರಘುಪತಿ ಭಟ್ರು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇದೇ ವಿಚಾರವಾಗಿ ಮರಳು ಉಡುಪಿಗೆ ಮತ್ತೆ ಅನುಮತಿ ದೊರೆಯಬೇಕು ಅಂತಕ್ಕಂಥ ವಿಚಾರವಾಗಿ ಮನವಿಯನ್ನು ಸಲ್ಲಿಸಿದ್ರು. ಹಾಗಾದರೆ ಆ ಮನವಿಗಳು ಏನಾಯಿತು? ಕೇಂದ್ರ ಸರ್ಕಾರ ಯಾಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಟ್ಟಿಲ್ವಾ ಅಂತ, ರಾಜ್ಯ ಸರ್ಕಾರಗಳು ಕೂಡ ಸ್ಪಂದನೆಯನ್ನು ಕೊಟ್ಟಿಲ್ವಾ ಅಂತ? ಕೊಟ್ಟಿದ್ದಾರಲ್ಲ ಸರ್, ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನೋಡಿ, ಕೇಂದ್ರ ಸರ್ಕಾರ ಈ ನಮ್ಮ ಉಡುಪಿ ಜಿಲ್ಲೆ ಕರ್ನಾಟಕ ವಿಷಯದಲ್ಲಿ ತಲೆ ಹಾಕ್ಲಿಲ್ಲ. ನಮ್ಮ DC ಅವರು ಈಗ ಹೋದ ವರ್ಷದಲ್ಲಿ ಇವರಿಗೆ 170 ಜನಕ್ಕೆ ಪರ್ಮಿಟ್ ಕೊಡ್ಲಿಕ್ಕೆ ಯಾರು ಹೇಳಿದ್ರು? ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ರ? ಇವರು ಬರೀಲಿಲ್ಲ. ಈ ವರ್ಷ ಯಾಕೆ ಕೇಂದ್ರ ಸರ್ಕಾರಕ್ಕೆ ಬರ್ದ್ರು? ಇವ್ರ ಕೈಯಲ್ಲಿ ಇತ್ತು, ಇವರು ಬರ್ದು ಮಾಡ್ಬೋದಿತ್ತು ಸರ್ವೆ ಮಾಡಿ. ಇವರು ಅದನ್ನ ಮಾಡ್ಲಿಲ್ಲ, ಕೇಂದ್ರ ಸರ್ಕಾರಕ್ಕೆ ಬರ್ದ್ರು ಡಿಲೇ ಮಾಡ್ಲಿಕ್ಕೋಸ್ಕರ. ಉದ್ದೇಶ ಪೂರ್ವಕವಾಗಿ ಕೇಂದ್ರ ಸರ್ಕಾರಕ್ಕೆ ಬರ್ದ್ರು. ಅದನ್ನ ಹೋಗಿ ನಮ್ಮ ಶಾಸಕರು ಸರಿ ಮಾಡ್ಕೊಂಡು ಬಂದ್ರು. ಶಾಸಕರು ಎಲ್ಲರೂ ಸೇರಿ ಸರಿ ಮಾಡ್ಕೊಂಡು ಬಂದಿದ್ರು. ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಬಂತು. ರಾಜ್ಯ ಸರ್ಕಾರ ಕೂಡ ಇಮಿಡಿಯೇಟ್ ಅದನ್ನ ಕೊಡಿ ಅಂತೇಳಿ ಲೆಟರ್ ಕಳಿಸಿದ್ದಾರೆ. ಇವರು ಅದನ್ನು ಕೂಡ ಇಟ್ಟುಕೊಂಡು ಆಟ ಆಡ್ತಾ ಇದ್ದಾರೆ. ಯಾಕಂದ್ರೆ ಸದ್ಯದಲ್ಲೇ ಎಲೆಕ್ಷನ್, ಲೋಕಸಭೆ ಚುನಾವಣೆ ಪ್ರಾರಂಭ ಆಗ್ತದೆ, ಡಿಕ್ಲೇರ್ ಆಗ್ತದೆ, ಅಲ್ಲಿ ನೀತಿ ಸಂಹಿತೆ ಬರ್ತದೆ, ಅಲ್ಲಿಗೆ ಮುಗೀತು ಈ ವರ್ಷದ ಅವರ ಒಂದು ಟಾರ್ಗೆಟ್ ಮುಗೀತದೆ. ಅವರಿಗೊಂದು ಟಾರ್ಗೆಟ್ ಉಂಟು. ಆ ಟಾರ್ಗೆಟ್ ಅನ್ನು ಕಂಪ್ಲೀಟ್ ಮಾಡ್ಲಿಕ್ಕೋಸ್ಕರ DC ಅವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಈ DC ಅವರಿಗೆ ಮೂಲ ಉದ್ದೇಶನೇ ಅವರಿಗೆ ಲೀಗಲ್ಗಿಂತ ಇಲ್ಲೀಗಲ್ ಬೇಕು ಅನ್ನುವಂಥದ್ದು ಒಂದು ಅವರಿಗೆ ಬಲವಾದ ಒಂದು ಇದು ಅವರ ಅಭಿಪ್ರಾಯ. ಅಲ್ಲ, ಒಂದು ಮಾತು ಕೇಳ್ತೇನೆ, ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ನೀವು ಇಷ್ಟೊಂದು ಮಾತಾಡಿದ್ರೆ, ಆದ್ರೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಏನಾದ್ರೂ ಒಂದು ಅಸಹಾಯಕತೆ ಇರ್ಬೋದಲ್ಲ ಅಂತ. ಅಂದ್ರೆ ಯಾವ ರೀತಿ ಅವರಿಗೆ ಒತ್ತಡಗಳನ್ನ ಹಾಕಿರ್ಬೋದಲ್ಲ ಅಂತ, ಯಾರೋ ಒಬ್ಬರು ಅವರ ಹಿಂದೆ ನಿಂತು ಒತ್ತಡಗಳಿದ್ರೆ ಬರ್ಲಿ ಅಲ್ಲ. ನಾವು ಅವ್ರ ಸಪೋರ್ಟ್ ಆಗಿದ್ದೇವೆ, ನಿಜವಾಗಿಯೂ ನಾವು ವಿರುದ್ಧನೂ ಮಾತಾಡ್ತೇವೆ. ಅವರಿಗೆ ಅನ್ಯಾಯ ಆಗ್ತಾ ಇದ್ರೆ ಅವರಿಗೆ ಪರವಾಗಿ ನಾವು ಹೋರಾಡ್ತೇವೆ. ನಾವು ಜೀವ ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಅವರಿಗೆ ಯಾವ್ದಾದ್ರು ಬ್ಲಾಕ್ ಮೇಲೋ ಅಥವಾ ಇನ್ನೊಬ್ರದ್ದೇನೋ ಯಾವ್ದಾದ್ರು ಬೆದರಿಕೆಗಳಿದ್ರೆ ಬರ್ಲಿ, ನಾವು ಅವ್ರ ಜೊತೆಗಿದ್ದೇವೆ. ನಾವು ಅವ್ರ ಜಿಲ್ಲಾಧಿಕಾರಿಯನ್ನು ಯಾವತ್ತೂ ನಾವು ಗೌರವಿಸ್ತೇವೆ. ನಾವು ಹೇಳುದು ಏನಂತ ಹೇಳಿದ್ರೆ, ಜಿಲ್ಲಾಧಿಕಾರಿ ಈಸ್ ಒನ್ ಆಫ್ ದ ಸುಪೀರಿಯರ್. ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದರೆ ನಮ್ಮ ಒಂದು ತಾಯಿ ಅಂತ ಹೇಳ್ತೇವೆ. ಯಾರಾದರೂ ಬಂದರೂ ಕೂಡ ನಮ್ಮ ಕಷ್ಟಗಳನ್ನು ನೋಡೋರು, ಅಯ್ಯೋ ಅಂತೇಳಿ. ಯಾಕಂದ್ರೆ ನಮಗೆ ಒಂದು ಮಳೆ ಬಂದು ಹಾನಿ ಆದರೂ ಕೂಡ ಜಿಲ್ಲಾಧಿಕಾರಿಯವರು ಪರಿಹಾರ ನಿಧಿ ಸಿಗುವುದು. ಅವರು ಯಾರಂತ ಹೇಳಿದರೆ ನಮ್ಮೆಲ್ಲರನ್ನು ನೋಡುವವರು. ಈಗ MLA MP ಯಾರು ಅವರು ಜನಪ್ರತಿನಿಧಿಗಳು ಯಾರೇ ಇರ್ಬೋದು, ಯಾರೇ ಇದ್ದರೂ ಕೂಡ ಇವರು ಶಾಶ್ವತವಾಗಿ ಜಿಲ್ಲೆಯನ್ನು ಕಾಪಾಡೋರು. ಜಿಲ್ಲೆಯಲ್ಲಿ ಯಾವುದು ಡೆವಲಪ್ಮೆಂಟ್ ಆಗಬೇಕು, ಯಾವುದು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥವನ್ನು ಎಲ್ಲವನ್ನು ಈಗ ಪ್ಲಾಸ್ಟಿಕ್ ರಹಿತ ಉಡುಪಿ ಅಂತ ಮಾಡಿದ್ದಾರೆ. ಅದರಲ್ಲಿ ಅವ್ರ ಬಗ್ಗೆ ಹೋಗಬೇಕಾದದ್ದು. ಯಾಕಂದ್ರೆ ಅವ್ರ ಬಗ್ಗೆ ತೆಗೊಳ್ಳುವಂಥದ್ದೇನಿಲ್ಲ. ನಾನೀಗ ಏನು ಕೇಳ್ತೇನೆ ಅಂತ ಹೇಳಿದರೆ, ಅವರನ್ನು ನೇರವಾಗಿ ನಾನು ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ. ಯಾವುದೇ ಒತ್ತಡ ಜಿಲ್ಲಾಧಿಕಾರಿಯವರು ಇದ್ದರೂ ಕೂಡ ಅವರು ನೇರವಾಗಿ ಅದನ್ನು ಹೇಳಿ, ನಾನು ನೋಡಿ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಸಾಮಾನ್ಯ ಜನರ ಕಣ್ಣೀರಲ್ಲಿ ನಾನು ಆ ಕಣ್ಣೀರು ಶಾಪ ಅವರಿಗೆ ತಟ್ಟದೇ ಹೋಗೋದಿಲ್ಲ, ಹಾಗಲಿಕ್ಕೆ ಹೋಗಿ ನಾನು ಇದನ್ನು ಮಾಡೋದಿಲ್ಲ, ನೀವು ಏನೇ ಹೇಳಿ ನಾನು ಇದನ್ನು ನೇರವಾಗಿ ಮಾಡ್ತೇನೆ ಅಂತೇಳಿ ಅವರು ಯಾಕೆ ಮುಂದೆ ಬರೋದಿಲ್ಲ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಈಗ ಮತ್ತೆ ಯಾವುದೇ ರೀತಿ ತೊಡಕು ನಮ್ಮಲ್ಲಿಲ್ಲ. ಈಗಾಗಲೇ ನಾನು ಹೇಳ್ತೇನೆ, 170 ಜನ ಅನ್ನುವರು 9 ವರ್ಷದಿಂದ ಸರ್ಕಾರದ ರಾಜಧನ ಕಟ್ಟಿ ಲೈಸೆನ್ಸ್ ಪಡ್ಕೊಂಡು ಬಂದವರು. ಹಾಗಾದರೆ 9 ವರ್ಷದಿಂದ ಆಗ್ತಾ ಇರುವಂಥ ಲೈಸೆನ್ಸು ಇವತ್ತು ಈ ಕುಂಟು ನೆಪ ಹೇಳಿಕೊಂಡು ಅಲ್ಲಿಗೆ ಸೆಂಟ್ರಲ್ಲೇ ಬರೋದು, ಸೆಂಟ್ರಲಿಂದ ಸ್ಟೇಟಿಗೆ ಬರೋದು, ವಿಜಯಭಾಸ್ಕರ್ ಕೈಯಲ್ಲಿ ಬರೋದು, ಆಮೇಲೆ ರಾಜಶೇಖರ್ ಪಾಟೀಲ್ ಹತ್ರ ಮಾತಾಡೋದು, ಆಮೇಲೆ ಅವ್ರದ್ದು ಒಂದು ಟೀಮ್ ಕರೆಯೋದು, ಅಲ್ಲಿ ಒಂದು ಮೀಟಿಂಗ್, ಆಮೇಲೆ ಯಾವುದು ಕ್ಯಾಬಿನೆಟ್ ಸಬ್ ಕಮಿಟಿ ಅಂತೇಳಿ ಅಲ್ಲಿಟ್ಟರು. ಇದೆಲ್ಲ ಯಾಕೆ ಅವಶ್ಯಕತೆ ಉಂಟು? ಈಗ ಇನ್ನೊಂದು ವಿಚಾರ ಅಂತ, ನಾಳೆ ರಾಜಶೇಖರ್ ಪಾಟೀಲ್ ಅವರು ಉಡುಪಿಗೆ ಆಗಮಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಭಾಗದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವತ್ತಾದರೂ ಬಂದಿರ್ಬೋದು ರಾಜಶೇಖರ್ ಪಾಟೀಲ್ ಅವರು, ಏನಾದರೂ ವಿಶೇಷವಾಗಿ ಆಹ್ವಾನಿತ ಮಾಡಿದಂದು ಯಾವುದಾದ್ರೂ ಒಂದು ಇನಾಗ್ರೇಷನಿಗೆ ಬಂದಿರ್ಬೋದು. ಇವತ್ತು ಉಡುಪಿ ಜಿಲ್ಲೆ ಮರಳಿಗಾಗಿ ಬಂದದ್ದಂದರೆ ಈ ಪ್ರಥಮ ಬಾರಿಗೆ. ಅಂಥ ಒಂದು ಇವತ್ತು ಪರಿಸ್ಥಿತಿ ಬರಬೇಕಾದ್ರೆ ಇದನ್ನು ತಗೊಂಡೋಗ್ತಾರೆ, ಸುದ್ದಿ ಬಳಸ್ತಾರೆ ಹೀಗೆ. ಯಾಕಂದ್ರೆ ಅದು ಅಗತ್ಯ ಇಲ್ಲ ಅದು ಮಾಡುವಂಥದ್ದು. ಜನಗಳಿಗೆ ಮರಳು ಸಿಗಬಾರ್ದು. ಅದರಲ್ಲಿ ನೇರವಾಗಿ ಜಿಲ್ಲಾಧಿಕಾರಿ ಇದ್ದಾರಾ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಎಷ್ಟೇ ಒತ್ತಡ ಇರಲಿ, ನಾವು ಹೊರಟಿಗಿದ್ದು ಈಗ ಇವರು ನಮ್ಮ ರಾಘವೇಂದ್ರ ಶೆಟ್ಟಿ ಹೇಳಿದಾಗೆ ನಾವಿದ್ದೇವೆ ಅವ್ರ ಜೊತೆಗೆ. ಅವ್ರು ಯಾವುದಕ್ಕೆ ಹೆದರ್ಬಾರ್ದು, ಬಡವರ ಕಷ್ಟ ನೋಡಬೇಕು ಅವರು. ಎಷ್ಟೊಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಆಶಾ ಅಂತ ಬರ್ಕೂರಿಂದ. ಹೇಳಿ ಮೇಡಮ್. ಆಶಾ ಅಂತ ಬರ್ಕೂರಿಂದ. ಹೇಳಿ. ಮರಳಿನ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಹೇಳಿ. ಹೌದು
ಹೌದು, ಅವ್ರು ಲೀಗಲ್ ಇಲ್ಲಿಗಲ್ ಅಂತಾರಲ್ಲ DC ಅವರು. ಅದ್ ಯಾವ ಈಗ ಗೌರ್ಮೆಂಟ್ ಅಲ್ಲಿ ಸಿಗುವಂತದ್ದು ಯಾವ ಎಲ್ಲ ವಸ್ತುವಲ್ಲೂ ಇಲ್ಲಿಗಲ್ ಇರ್ತದಲ್ಲ, ಹೊಯ್ಗೆಲ್ ಮಾತ್ರ ಯಾಕೆ ಹುಡುಕ್ತಾರೆ ಅವರು? ಖಂಡಿತ ಖಂಡಿತ ಅದು ಖಂಡಿತ ಎಲ್ಲ ವಸ್ತುಗಳಲ್ಲೂ ಹೌದು ಇಲ್ಲಿಗಲ್ ಇದೆ ಖಂಡಿತ. ಯಾಕಂದ್ರೆ ಈಗ ಮರಳಿದ್ ಮಾತ್ರ ಅಲ್ಲ ಅವ್ರು ಕೇಳುದು ಕರೆಕ್ಟ್ ಪ್ರಶ್ನೆ. ಹೌದು ಈಗ ಸ್ಯಾಮ್ಸ್ಯಾಂಡ್ ಇಲ್ಲಿಗಲ್ ಇದೆ, ಕಲ್ಲುಕೋರೆ ಇಲ್ಲಿಗಲ್ ಇದೆ. ಈಗ ಅವ್ರು ಕೇಳಿದಂಥ ವಿಚಾರ ಕರೆಕ್ಟ್. ಅದು ಲೀಗಲ್ ಆಗಿ ಯಾವುದಿದೆ, ಲೀಗಲ್ ಆಗಿ ಇರುವುದು ಈಗ ಅಂದರೆ CRZ ಅಲ್ಲಿ ಟ್ರೆಡಿಷನಲ್ ಆಗಿ ತೆಗುವಂಥ ಮರಳು ಲೀಗಲ್. ನನ್ನ ಬೇಕಾದ್ರೆ TDS ಅನ್ನು ನೋಡಿ, ಸತ್ಯರಾಜ್ ತೆಗಿರಿ, TDS ಹಣ ಎಷ್ಟು ಕಟ್ಟಿದೆ ನೋಡಿ, ಸರ್ಕಾರದ ರಾಜಧನಕ್ಕೆ ಎಷ್ಟು TDS ಹೋಗಿದೆ ಇದನ್ನು ಅಳತೆ ಮಾಡಿ. ಸರ್ಕಾರದಲ್ಲಿ UD 111 ನನ್ನ ನಂಬರ್, UD 222, UD 111 ಅಂತ 4 ಎಲ್ಲ ಲೈಸೆನ್ಸಿಗೆ ನನಗೆ ಒಂದೊಂದು ದಿನ ಒಂದೊಂದು ಗೌರ್ಮೆಂಟ್ ಇದು ಕೊಟ್ಟಿದೆ, ನನಗೆ ಸಾಫ್ಟ್ವೇರಲ್ಲಿ ಒಂದು ಲಿಂಕ್ ಕೊಟ್ಟಿದೆ. ಹಾಗಾದ್ರೆ ಅದನ್ನು ತೆಗೆದು ನೋಡಲಿ ಯಾರು ಎಷ್ಟು ಹಣ ಕಟ್ಟಿದ್ದಾರೆ ಅಂತ. ನಾವು ಎಷ್ಟು ವರ್ಷದಿಂದ ರಾಜಧಾನ ಕಟ್ಟಿ ಮರಳುಗಾರಿಕೆ ಮಾಡ್ತಿದ್ದೇವೆ ಅಂತ ಅದನ್ನು ನೋಡಲಿ. ಇವತ್ತು 2011 ಅವ್ರಿಗೆ ಕೊಡ್ತಾರೆ, 2011 ಅವ್ರು ರಿಜಿಸ್ಟರ್ ಆದವ್ರಿಗೆ ಕೊಟ್ಟಿದ್ದಾರೆ ಇವರು. ಇವತ್ತು ನಮ್ಮನ್ನು ನೋಡಿ ಅವರೇ ಈಗ ಆರೋಪಿ ಸ್ಥಾನದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬಂದು. ಯಾಕಂತ ಹೇಳಿದರೆ ರಿಜಿಸ್ಟರ್ ಆದವರಿಗೆ ನಾವು ಕೊಡ್ತೇವೆ ಅಂತೇಳಿ ಈಗ ಆರ್ಡರ್ ಮಾಡಿದರು. ಈಗಾಗಲೇ ಅವರು ರಿಜಿಸ್ಟರ್ ಆಗದಿದ್ದವ್ರಿಗೆ ಕೊಟ್ಟಿದ್ದಾರೆ. 46 ಜನಕ್ಕೆ ಕೊಟ್ಟಾಗ 26 ಜನ ರಿಜಿಸ್ಟರ್ ಆಗದಿದ್ದವರು ಇದ್ದಾರೆ ಅಲ್ಲಿ. ಹಾಗಾದ್ರೆ 26 ಜನ ಕೊಟ್ಟವ್ರು ಆರೋಪಿ ಸ್ಥಾನದಲ್ಲಿ ಯಾರು ಇರ್ತಾರೆ ಸ್ವಾಮಿ? ಇವರು ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಈಗ ನಾವು ಏನು ಹೇಳ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಅದು ಇವ್ರು ಮಾಡಿ ತಪ್ಪಲ್ವಾ? ಹಾಗಾದ್ರೆ ಟ್ರೆಡಿಷನಲ್ ಆಗಿ ತೆಗುವವರನ್ನು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಲ್ಸ್ತಾರಂತಾದ್ರೆ ಅದು ತಪ್ಪಲ್ವಾ? ಅದರಿಂದ ಈಗ ಈ 46 ಜನರಲ್ಲಿ 26 ಜನ ಏನಿದ್ದಾರೆ ಅವರು ಯಾವುದೇ ನಮ್ಮ ಸಂಘದಲ್ಲಿ ರಿಜಿಸ್ಟರ್ ಆಗಲಿಲ್ಲ. ಸಂಘ ಅಲ್ಲ, ಸಾರಿ, ಮೈನ್ಸ್ ಅಂಡ್ ಜಿಯಾಲಜಿಯ ಗಣಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಲಿಲ್ಲ. ಹಾಗಾದ್ರೆ ಅವರಿಗೆ ಇವ್ರು ಯಾಕೆ ಕೊಟ್ಟರು? ಯಾಕೆ ಈಗ ನೋಡಿ ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಮಾಡಿ ಇವರು ಎಲ್ಲ ಸ್ಯಾಂಡ್ ಬಾರ್ ಅನ್ನು ಗುರುತು ಮಾಡಿ ಅವರಿಗೆ ಎಲ್ಲ ಕೊಟ್ಟಿದೆ. ಈಗ ಆ ಸ್ಯಾಂಡ್ ಬಾರ್ಲಿ ಮಾಡಿದಂತೆ ಮರಳು ಮುಗಿದಿದೆ ನೋಡಿ. ಎಂಥ ಒಂದು ಪೂರ್ವ ತಯಾರಿ ಅಂತ ಹೇಳಿದರೆ ಜನಗಳನ್ನು ಮರಳು ಮಾಡುವ ರೀತಿಯಲ್ಲಿ ನೀವು ಮಾಡಿ ಅಂತೇಳಿ. ನಾನು ಕೇಳೋದು ಒಂದೇ, ಇವರು ಈಗ ಮರಳನ್ನು CRZ ನಮ್ಮ ಈ 3 ಭಾಗದ ಹೊಳೆಯಲ್ಲಿ ಇವರಿಗೆ ಸಿಗ್ದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಇವರು ಯಾವ ಸ್ಯಾಂಡನ್ನು ಇವ್ರಿಗೆ ಕೊಡ್ತಾರೆ? ಈಗ ನಾನು ಕೇಳೋದು ಇಷ್ಟೇ, CRZ ಕೊಡ್ತಾರೋ, ನಾನ್ CRZ ಕೊಡೋ, ಇಲ್ಲ ಮಲೇಷ್ಯಾ ಸ್ಯಾಂಡ್ ಕೊಡ್ತಾರೋ, ಇಲ್ಲ ಸ್ಯಾಂಡ್ ಕೊಡ್ತಾರೋ, ಯಾವ್ದು ಕೊಡ್ತಾರೆ ಇವರು? ನಾನು ಕೇಳೋದಿಷ್ಟೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾಡಳಿತಕ್ಕೆ ನಾನು ಕೇಳ್ತಾ ಇದ್ದೇನೆ. ಇವತ್ತು ನಮ್ಮ ಯಾರನ್ನು ಕೂಡ ದೂರಪಡಿಸಿದಲ್ಲ. ಇವತ್ತು ನಮ್ಮನ್ನು ಇವರು ದಂಗೆ ಹೇಳಿ ನೀವು ಅದನ್ನು ಮಾಡಬೇಡಿ, ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವರ ಕಾಲು ಹಿಡೀರಿ ಅಂತ. ಯಾಕಂದ್ರೆ ನಮ್ಮನ್ನು ಅಂದ್ರೆ ಒಂದು ನಿಧಾನಗತಿಯ ಒಂದು ಸ್ಲೋ ಪಾಯ್ಸನ್ ಆಗಿ ನಮ್ಮನ್ನು ಮಾಡ್ತಾ ಇದ್ದಾರೆ. ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಗಂಗಾಧರ ಪೂಜಾರಿ ಅಂಜಿಯಿಂದ. ಎಸ್, ಹೇಳಿ ಸರ್. ನಿಮ್ದು ಉಡುಪಿ ಜಿಲ್ಲೆ, ನಮ್ದು ದಕ್ಷಿಣ ಜಿಲ್ಲೆ. ಹೇಳಿ. ಇಲ್ಲಿ ಸಹ DC ಅವರ ಮೇಲೆ ಗಣಿ ಇಲಾಖೆ ಮೇಲೆ IT ದಾಳಿ ಆಗ್ಬೇಕು ಅಂತಕ್ಕಂಥದ್ದು. ಯಾಕೆ ಸರ್? ಅಂದ್ರೆ ಫಸ್ಟ್ ದಕ್ಷಿಣ ಜಿಲ್ಲೆಗೆ 5 ಇದಕ್ಕೆ ಲೀಸ್ ಕೊಟ್ಟಿದ್ದಾರೆ. ಅಂದ್ರೆ ಇವರೇ ಹಣ ಮಾಡ್ಬೇಕು, ಇವರಿಂದ ನಾವು ಲಂಚ ತೆಗೆದು ನಮಗೂ ಇದರಲ್ಲಿ ಬರ್ಬೇಕು. ಬಟ್ ಅವರು ಒಂದು ದೋಣಿ ಇದ್ದವರು ಅದು ಇದು ಮಾಡಿಕೊಡ್ದು ಶ್ರೀಮಂತರಿಗೆ ಮಾತ್ರ ಕೊಟ್ಟಿದ್ದಾರೆ. ಉದಾಹರಣೆಗೆ ಇಲ್ಲಿ ತುಂಬೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ತುಂಬೆಯಲ್ಲಿ ಕಣ್ಣೂರು ಇಲ್ಲಿ ಇದ್ದ ಇವರು ಅಲ್ಲಿ ಹೋಗ್ಲಿಕ್ಕೆ, ಇಲ್ಲಿ ತೆಗಿಲಿಕ್ಕೆ ಕಾನೂನಿಲ್ಲ DC ಅವರಿಂದ. ಎಲ್ಲಿ ಕಣ್ಣೂರಿನಲ್ಲಿ ಅಜ್ಜಿಯರ್ನಲ್ಲಿ ತೆಗಿಲಿಕ್ಕೆ ಕಾನೂನಿಲ್ಲ. ದಿಬ್ಬಕ್ಕೆ ಕೊಟ್ಟದ್ದು ಯಾವ ದಿಬ್ಬ ಎಲ್ಲಿಂಟು ಇಲ್ಲಿ ಸಭೆ ಮಾಡಿದ್ರೆ ಒಂದು ದಿಬ್ಬ ಸಮೇತ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದಿಬ್ಬ ಇಲ್ಲ. ದಿಬ್ಬಕ್ಕೆ ಕೊಟ್ಟದ್ದು ಪರ್ಮಿಟ್ ನಲ್ಲಿ ಉಂಟು ದಿಬ್ಬ, ಅದು ಮಾತ್ರ. ಇದನ್ನು ಮುಂದೆ ಇಡ್ತಾರೆ 2 ತಿಂಗಳು, ಬರುವ ತಿಂಗಳು ಅದಕ್ಕೆ ಕೊಡ್ತೇವೆ, ಬರುವ ತಿಂಗಳು ಕೊಡ್ತೇವೆ ಅಂತ. ಯಾರು ಕಟ್ಟನ್ನು ಅಲ್ಲಿ ಕೊಡ್ತಾರೆ ಅವರಿಗೆ ಇವರು ಕೊಡ್ತಾರೆ. ಖಂಡಿತ. ಇದು ಯಾರಿಗೆ? ಜನಗಳಿಗೂ ಈ ಮೌಲ್ಯಗೆ ಜಾಸ್ತಿ ಆಗಿದೆ ರೇಟು. ಜಾಸ್ತಿ ಆದ್ರೆ ಮಾತ್ರ ಅವರಿಗೆ ಹಣ ಆಗುವುದು. ಹೌದೌದೌದು. ಆದ್ರೆ ಅಂತ ದೊಡ್ಡವರಿಗೆ ಕೊಟ್ರೆ ಸೂಟ್ ಕೇಸ್ ಅಲ್ಲಿ ಬರ್ತದೆ ಸರ್. ನಮ್ಮಂತವರಿಗೆ ಕೊಟ್ರೆ ನಾವು 500,000 ಕೊಡ್ಲಿಕ್ಕೆ ಸಾಧ್ಯ. ಜನಗಳಿಗೆ ಹೆಚ್ಚಾದ್ರೆ ಕೊಡುವುದಿಲ್ಲ ಅದನ್ನ, ನಮಗೆ ಲಂಚ ಕೊಟ್ಟ ಅಭ್ಯಾಸ ಇಲ್ಲ. ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ. ಧನ್ಯವಾದಗಳು. ಈಗಾಗಲೇ ಇವರು ಹೇಳಿದಾಗೆ ದಕ್ಷಿಣ ಕನ್ನಡದಲ್ಲೂ ಕೂಡ ಇದೇ ಪ್ರಾಬ್ಲಮ್ ಇದೆ. ಅಲ್ಲೂ ಕೂಡ DC ಅವರ ಮೇಲೆ IT ದಾಳಿ ಆಗಬೇಕು ಅಂತ. ಅಂದ್ರೆ ಮಲೇಷ್ಯಾ ಸ್ಯಾಂಡಿನ ವಿಚಾರವೂ ಕೂಡ ಮತ್ತೆ ದಕ್ಷಿಣ ಕನ್ನಡದ DC ಮತ್ತು ಉಡುಪಿ DC ಅವರ ನಡುವೆ ತಳಕು ಹಾಕೊಳ್ಳುತ್ತಾ? ಅಂದ್ರೆ ಯಾಕೆ ಅಂತಂದ್ರೆ ಮಲೇಷ್ಯಾ ಸ್ಯಾಂಡ್ ಅನ್ನ ಹೇಗಾದ್ರೂ ಮಾಡಿ ನೀವು ಮಾರಾಟವನ್ನ ಮಾಡ್ಲೇಬೇಕು, ಹೇಗಾದ್ರೂ ಮಾಡಿ ಅದನ್ನ ಖಾಲಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲೂ ಕೂಡ ಏನೋ ಒಂದು ಡೀಲ್ಗಳಾಗಿದೆ ಅಂತಕ್ಕಂಥ ಒಂದು ಗುಮಾನಿಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರ ಬಗ್ಗೆ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಈಗ ಒಂದು ಮಲೇಷ್ಯಾ ಸ್ಯಾಂಡ್ ಅನ್ನೋದು ಈಗ ಪಣಂಬೂರು ಯಾರ್ಡಿಗೆ ಬಂದು ಬಿದ್ದಿದೆ. ಇಲ್ಲಿ ಯಾರ್ಡಿಗೆ ಬಂದ ಹಣ ಏನು ಆ ಸ್ಯಾಂಡ್ ಬಿದ್ದಿದೆ, ಅಲ್ಲಿ ಎಷ್ಟು 1000 ಮೆಟ್ರಿಕ್ ಟನ್ ಬಿದ್ದಿದೆ, ಆ ಮೆಟ್ರಿಕ್ ಟನ್ನಿಗೆ ಈಗಾಗಲೇ ಹಣ ಕೊಟ್ಟಾಗಿದೆ.
ಅದನ್ನು ಇವ್ರು ಏನು ಮಾಡಿದರು, ಎರಡೂ ಜಿಲ್ಲಾಧಿಕಾರಿ, ಅದು ನೀವು ಹೇಳಿದ ಹೌದು, ನಮಗೆ ಕೂಡ ಆ ರೀತಿಯ ಒಂದು ಬಂದಿದೆ. ಎರಡೂ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಈ ಸ್ಯಾಂಡನ್ನು ನೀವು ಕಳಿಸಿ, ನಾವು ಆಲ್ರೆಡಿ ಈಗ ಹಣ ಕೊಟ್ಟಾಗಿದೆ. ಅದು ಅಲ್ಲದೆ ಇನ್ನೊಂದು ಸ್ಯಾಂಡ್, ಇದು ಮಲೇಷ್ಯಾ ಸ್ಯಾಂಡ್, ಅಲ್ಲಿ ಒಂದು ಎಷ್ಟೋ ಟನ್ಗಟ್ಟಲೆ ಇದಕ್ಕೆ ನಿಮ್ಮ ಬಾರ್ಜಿಗೆ ಲೋಡ್ ಆಗಲಿಲ್ಲ, ಅದಕ್ಕೆ ಕೂಡ ಹಣ ಕೊಟ್ಟಾಗಿದೆ. ಇಲ್ಲಿ ಹಣ ಕೊಟ್ಟು ಬಂದು ಇಲ್ಲಿಗೆ ಬಿದ್ದಿದೆ, ಎಲ್ಲಿಗೆ ನಿಮ್ಮ ಯಾರ್ಡಿಗೆ ಬಿದ್ದಿದೆ, ಇನ್ನೊಂದು ಕಡೆ ಕೂಡ ಅಲ್ಲಿ ಹಣ ಕೊಟ್ಟಿದ್ದಾರೆ. ಹಣ ಕೊಟ್ಟಾಗಿದೆ, ನೀವು ಇದನ್ನು ಡೆಲಿವರಿ ಮಾಡಿ. ಅದರ ಹಿಂದೆ ದೊಡ್ಡ ದೊಡ್ಡ ಕೈ ಇದೆ, ನಾನು ಅದನ್ನು ಹೇಳ್ತೇನೆ. ದೊಡ್ಡ ಮಟ್ಟದಲ್ಲಿ ಅದನ್ನು ಇಲ್ಲಿ ಎರಡೂ ಜಿಲ್ಲಾಧಿಕಾರಿಗಳು ನೀವು ಹೇಳಿದ ಹಾಗೆ ಡೀಲ್ ಮಾಡಬೇಕು ಅಂತ ಒಪ್ಕೊಂಡಿರ್ಲೂಬಹುದು, ಯಾಕಂದ್ರೆ ನಾನು ಅಲ್ಲ ಅಂತ ಹೇಳೋದಿಲ್ಲ, ಅದಕ್ಕೋಸ್ಕರವೂ ಆಗಿರ್ಬೋದು. ಅಥವಾ ಈಗ ನಾನು ಕೇಳೋದು, ಯಾವುದೇಕೋಸ್ಕರ ಆಗಲಿ ಅವರು ಯಾವುದೇ ಡೀಲ್ ಮಾಡಿದವರು ಯಾರೂ ಇಲ್ಲ. ಆಸೆ ಅನ್ನೋದು ಮನುಷ್ಯನಿಗೆ ಸಹಜ. ಹುಟ್ಟಿದ ಮೇಲೆ ನಾನು ಅದು ಬಿಡಬೇಕು ಇದು ಬಿಡಬೇಕು, ಉಪ್ಪು ಖಾರ ತಿಂದ ದೇಹ ಅದು ಬಯಸು ಸಹಜವೇ. ದುಡ್ಡು ಮಾಡೋದು ಹೇಗೆ? ಮಾನವೀಯತೆಯಲ್ಲಿ ಮಾಡಿ, ಜನಗಳ ರಕ್ತ ಹೀರ್ಕೊಂಡು ದುಡ್ಡು ಮಾಡಬೇಡಿ ಸ್ವಾಮಿ ಅಂತ ಕೇಳೋದು ನಾನಷ್ಟೇ. ಇವತ್ತು ಜನಗಳು ಪರದಾಡ್ತಿದ್ದಾರೆ. ಇವತ್ತು DC ಕಚೇರಿಗೆ ಜನ ಬರಲಿಲ್ಲ. ಯಾಕೆ ಬರಲಿ? ಅವತ್ತು ಹಣ ಇಲ್ಲ. ನಮಗೆ ನಾನು ಕೊಟ್ಟ ಜವಾಬ್ದಾರಿ ಉಂಟು. ನಮಗೆ ನಾವು ಏನು ಮಾಡಬೇಕು, ನಿನ್ನೆ ರಾತ್ರಿ 10 ಗಂಟೆ 11 ಗಂಟೆ ತನಕ ಅಲ್ಲಿ ಶಾಮ್ಯಾನ ಹಾಕೋ ತನಕ ಇದ್ದು ಎಲ್ಲ ಸಂಘಟನೆಗಳಿಗೆ ಕರೆ ಮಾಡ್ತಾ ಇದರಲ್ಲಿ ತೊಡಗಿದ್ದೇವೆ. ಆದರೆ ಪಾಪ ನೀವೆಲ್ಲ ಬನ್ನಿ ಅಂತ ನಾವು ಕರೆ ಕೊಟ್ಟಿದ್ದೇವೆ. ಕರೆ ಕೊಟ್ಟಿದ್ದು ಕೂಡ ಜಿಲ್ಲಾಡಳಿತ ಮಣಿಪಾಲ DC ಆಫೀಸ್ ಕಚೇರಿ ಬರಲಿಕ್ಕೆ ಅವ್ರದ್ದು ಹಣ ಇಲ್ಲ. ಇಷ್ಟೊಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಸರ್ ಮಾಬುಕಳೆಯಿಂದ ಆಸಿಫ್ ಅಂತ. ಹೇಳಿ ಸರ್. ಸರ್ ನಂದೊಂದು ಸಣ್ಣ ಒಂದು ಕುಟುಂಬ ಸರ್. ಹೆಂಡತಿ ಮತ್ತೆ 2 ಮಕ್ಕಳಿದ್ದೇವೆ ನಾವು. ನಮ್ಮ ಜೀವನ ಕುದ್ರಲ್ಲಿ ಅಂದ್ರೆ ನಿಮ್ಗೆ ಗೊತ್ತುಂಟು ಹಾಗೆ ಅಂತ ಹೇಳ್ಕೊಂಡು. ಈಗ ಏನು ಸಮಸ್ಯೆ ಅಂತ ಹೇಳಿದ್ರೆ ಸರ್, ಲಾಸ್ಟ್ ಟೈಮ್ ಏನೋ ಸರ್ವೆ ಮಾಡಿ ಹೊಯ್ಗೆ ಅಂತ ಒಂದಿಷ್ಟು ತೆಗೆದ್ರು. ಆ ರೀತಿ ಮಳೆ ಬಿತ್ತು. ಮಳೆ ಬಿದ್ದು ಸಹ ನಮ್ಮ ಮನೆ ಹತ್ರ ಬಂದು ನೋಡ್ಬೇಕು ಸರ್. ನೀವು ಟಿವಿ ಚಾನಲ್ ಅವರು ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ನಾನೇ ಕರಿತೇನೆ, ಸ್ವತಃ ಬಂದು ನೋಡ್ಬೇಕು ನೀವು. ಅಷ್ಟು ಹೊಯ್ಗೆ ತೆಗ್ದು ಸಹ ಮನೆ ಹತ್ರ ಒಂದು ಅರ್ಧ ಫೀಟ್ ನೀರು ಬಂದಿದೆ. ಅದೇ ಹೇಳಿದಾಗೆ 2 ಮಕ್ಕಳಿದ್ದಾರೆ ಸರ್, ಸಣ್ಣ ಅವರು. ಈಗ ನಮ್ದೊಂದು ಮನವಿ ಅಂತ ಹೇಳಿದ್ರೆ, ಸೀದಾ ನಾನು ಇವ್ರದೀಗ ಸ್ಟ್ರೈಕ್ ಮಾಡ್ತಿದ್ರೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಶಾಲೆ ಮಕ್ಕಳಿಗೆ ಇವತ್ತು ಹೇಳಿ ಆಗಿದೆ, ನಾನು ನಾಳೆ ಹೋಗ್ಬೇಡಿ ಸ್ಟ್ರೈಕ್ ಹತ್ರ ಹೋಗುವ ಅಂತ. ಅಲ್ಲಿಗೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗಿ 2 ನೋಟಿಸ್ ಮಾಡ್ತೇನೆ ನಾನು ಸೀದಾ ಅವರಿಗೆ. ಏನಂತ ಹೇಳಿದ್ರೆ ಫಸ್ಟಿಗೆ ಒಂದು ಏನಂತ ಹೇಳಿದ್ರೆ, ಒಂದು ಅಲ್ಲಿ ಒಂದು ಹೊಯ್ಗೆ ತೆಗಿಲಿಕ್ಕೆ ಒಂದು ಸರಾಗಿ ಹೋಗಿ ಮಾಡಿಕೊಟ್ಟು, ಹೆಂಗ್ ನಮ್ಗೆ ಒಂದು ಬದುಕಲಿಕ್ಕೆ ಒಂದು ಬಿಡಿ ಕುದ್ರೆ, ನಮ್ಗೆ ಬೇರೆ ಬದಿ ಹೋಗ್ಲಿಕ್ಕೆ ಏನಿಲ್ಲ. ಈ ಸರ್ತಿ ಅಂತೂ ಬಲೆ ಹಾಕಿ ಕಾಯಿ ಹಿಡ್ಕೊಂಡು ಮಕ್ಕಳದೆಲ್ಲ ಫೀಸ್ ಕಟ್ಟಿದ್ ನಾನು. ಒಂದು ಬದುಕಲಿಕ್ಕೆ ಬಿಡಿ. ಇಲ್ಲ ಅಂದ್ರೆ ಇನ್ನೊಂದು ಮನವಿ ಕೊಡ್ತೇನೆ. ಏನು ಗೊತ್ತುಂಟ, ಏನಾದ್ರೂ ಆಗಿ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಅವರೇ ನೇರ ಹೊಣೆ ಮಾತ್ರ. ನನ್ನ ಲೈಫ್ ಹೋದ್ರೆ ಹೋಗ್ಲಿ ಸರ್, ಒಂದು ಹೇಳ್ತೇನೆ, ದಯವಿಟ್ಟು ಇದ್ರ ಮೂಲಕ ಮನವಿ ಮಾಡಿಕೊಡ್ತೇನೆ. ನಾಳೆ ಅಲ್ಲಿ ನಾನು ಬಂದು ಸಹ ಹೇಳ್ತೇನೆ, ದಯವಿಟ್ಟು ನನ್ನ ಮಕ್ಕಳಿಗೆ ಒಂದು ದಾರಿ ಮಾಡಿ ಕೊಡಿ ಸರ್. ನಿಜವಾಗ್ಲು ನಂಗೆ ದುಃಖ ಬರ್ತಾ ಉಂಟು ಅಷ್ಟು ಮಾತಾಡ್ಬೇಕಾದ್ರೆ ಇದ್ರಲ್ಲಿ. ದಯಮಾಡಿ ಅದಕ್ಕೆ ಒಂದು ದಾರಿ ಕೊಡ್ತೀವಿ ಸರ್ ಪ್ಲೀಸ್. ಖಂಡಿತ ನಿಮ್ಮ ಮನೆಯವರಿಗೂ ಕೂಡ ನಾವು ಬಂದು ನಿಮ್ಮ ಒಂದು ಸಮಸ್ಯೆಗಳನ್ನು ಕೂಡ ಕೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸರ್. ಖಂಡಿತ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಾನೀಗ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಆದರೆ ಸರ್, ನಿಮ್ಮ ಏನು ಪರಿಸ್ಥಿತಿ ಇದೆಯೋ ಅದೇ ಥರ ಇಡೀ ಉಡುಪಿ ಜಿಲ್ಲೆ ಜನರ ಪರಿಸ್ಥಿತಿ ಕೂಡ ಅದೇ. ಆದರೆ ಸ್ವಲ್ಪ ತಾಳ್ಮೆ ತಗೊಂಡು ಸಾಧ್ಯವಾದರೆ ನೀವು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬನ್ನಿ. ನೀವು ಎಲ್ಲರೂ ಸೇರಿ ಉಡುಪಿ ಇದು DC ಹಟಾವೋ ಉಡುಪಿ ಬಚಾವೋ ಎಂಬತಕ್ಕಂಥ ಹೋರಾಟವನ್ನು ನಾವು ನಾಳೆಯಿಂದ ಮಾಡುವ. ನಾಳೆ ತುಂಬ ಜನ ಬರ್ತಾರೆ. ಹಲವು ಸಂಘಟನೆಗಳು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಬರ್ತಾರೆ. ದಯವಿಟ್ಟು ನೀವು ಯಾವುದೇ ರೀತಿ ನೀವು ಇದಕ್ಕೆ ಸಾವಿನ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾತಾಡದೆ ಬನ್ನಿ. ನಾವೆಲ್ಲ ಸಹೋದರರು, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡುವ. ಆ DC ಅವರನ್ನ ಇಲ್ಲಿಂದ ಉಡುಪಿಯಿಂದ ಓಡಿಸುವ ಅಂತ ನಾನು ಈ ಸಮಯದಲ್ಲಿ ನಾನು ಹೇಳ್ತೇನೆ. ಬನ್ನಿ. ನೈತಿಕತೆ ಇದ್ರೆ ರಿಸೈನ್ ಮಾಡಿ ಹೋಗ್ಬೇಕು, ಬೇರೆ ಯಾವುದೋ ಡಿಸ್ಟಿಕ್ಕಿಗೆ ಹೋಗ್ಬೇಕು. ಯಾಕ್ರಿ ನಮ್ಮನ್ನ ಜೀವ ತಿಂತಾರೆ ಇವರು? ಬಡ ಜನರನ್ನ ಜೀವ ತಿಂತಾರೆ. ಮೊನ್ನೆ GPS ವಿಚಾರದಲ್ಲೂ ಲಾಬಿ ಉಂಟು ಇವರದ್ದು. IT ರೈಡ್ ಆಗ್ಬೇಕಂತ ಹೇಳಿ GPS ವಿಚಾರದಲ್ಲಿ 100% ಲಾಬಿ ಉಂಟು ಇವರದ್ದು. ಮತ್ತೆ ನೋಡಿ, GPS ನಾವು ಅದು ಬೇಡ ಅಂತ ಹೇಳಿ ನಾವು ಇಡೀ ನಮ್ಮ ಉಡುಪಿ ಜಿಲ್ಲಾ ಲಾರಿ ಮಾಲಕರ ಸಂಘ ಇರ್ಬೋದು, ಹೊಯ್ಗೆ ದೋಣಿ ಮಾಲೀಕರ ಸಂಘ ಇರ್ಬೋದು, ಹಲವಾರು ಬಾರಿ ನಾವು ಕಂಪ್ಲೇಂಟ್ ಕೊಟ್ವಿ. ಅದನ್ನು ಯಾವುದನ್ನು ಲೆಕ್ಕಿಸದೆ ಅವರು ಸ್ವತಃ ಜಿಲ್ಲಾಡಳಿತದಲ್ಲಿ ಒಂದು ಸತ್ಯ ಶೋಧನಾ ಸಮಿತಿ ಅಂತ ಒಂದು ಸಮಿತಿ ಉಂಟು, ಅದರಿಂದ ಅನರ್ಹಗೊಂಡಿದೆ. ಅದನ್ನೇ ಪುನಃ ಮತ್ತೆ ರೇಟ್ ಜಾಸ್ತಿ ಮಾಡಿ ಪುನಃ ಬ್ಲಾಕ್ ಲಿಸ್ಟಿಗೆ ಸೇರಿಸಬೇಕಾದಂಥ ಕಂಪನಿಯನ್ನ ತನ್ನ ಬದಿಯಲ್ಲಿ ಇಟ್ಟುಕೊಂಡು ಇವರು ಕಾರ್ಯ ಮಾಡ್ತಾ ಇದ್ದಾರೆ ಅಂತಾದ್ರೆ, ನಾವು ಕೇಳಿದ್ದಕ್ಕೆ ಇವರು ಹೇಳಿದ್ದು ಒಂದೇ ಪ್ರಶ್ನೆ, ನಮ್ಮ GPS
ಬೇರೆ ಯಾವ ಜಿಲ್ಲೆಯಲ್ಲಿ ಇಲ್ಲ. ಈ ಜಿಲ್ಲೆಯಲ್ಲಿ GPS ಹಾಕ್ಬೇಕಂತಾದ್ರೆ, ಅಳವಡಿಸ್ಬೇಕಂತಾದ್ರೆ ಬೇರೆ ಜಿಲ್ಲೆಗಳಲ್ಲಿ 5 ವರ್ಷದ ಸರ್ವಿಸ್ ಲೆಟರ್ ಬೇಕು ಅಂತ ಹೇಳಿದ್ರು. ಹಾಗಾದ್ರೆ ನಾವು ಇವತ್ತು ಕೇಳ್ತೇವೆ, ನೀವು ಎಷ್ಟು ವರ್ಷ ಎಲ್ಲಿ ಯಾವ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ರಿ ನೀವು? ಎಷ್ಟು ಅನುಭವ ಇದೆ ನಿಮಗೆ? ನಿಮಗೆ ಅನುಭವ ಇದ್ದಿದ್ರೆ ಇವತ್ತು ನಮ್ಮನ್ನ ಕಣ್ಣೀರಲ್ಲಿ ಕೈ ತೊಳಸ್ತಿದ್ರ, ನೀವು ಬೀದಿಗೆ ಬರುವ ಹಾಗೆ ಮಾಡ್ತಿದ್ರ. ನಾಳೆ ನಮ್ಮ ಜೀವಕ್ಕೆ ಹೋದ್ರೆ, ಈಗ ಅವ್ರು ಹೇಳಿದ ಹಾಗೆ ಏನಾದ್ರೂ ಅಂತ ಒಂದು ಮಂಡೆಗೆ ಬಂದು ಏನಾದ್ರೂ ಆದ್ರೆ ನಮ್ಮ ಮಾಂಸವನ್ನ ತಿನ್ಬೇಕು ನೀವು. ನಮ್ಮ ಇದನ್ನ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಿಮ್ಗೆ. ಸತ್ಯರಾಜ್ ಅವರು ಅವಾಗ ಒಂದು ಮಾತಾಡ್ತಾ ಇದ್ವಿ, ಮಲೇಷ್ಯಾ ಸ್ಯಾಂಡಿನ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಅಂದ್ರೆ ಮಂಗಳೂರು DC ಮತ್ತು ನಮ್ಮ ಉಡುಪಿಯ DC ವಿಚಾರವಾಗಿ ಮಾತಾಡ್ತಾ ಇದ್ರಿ, ಹೇಳಿ ಸರ್. ಈಗ ಮಂಗಳೂರು ಸ್ಯಾಂಡ್ ಅಂತ ಹೇಳಿದರೆ, ಈಗ ನೋಡಿ ಒಂದು ಕಡೆಯಲ್ಲಿ ಸ್ಯಾಂಡ್ ತಂದಿಟ್ಟಿದ್ದಾರೆ. ಆ ಸ್ಯಾಂಡನ್ನು ನಾವು ಹೇಗಾದರೂ ಮಾಡಿ ಡೆಲಿವರಿ ಮಾಡಬೇಕು. ಅದರ ಹಿಂದೆ ಬಲವಾದ ಕೈಗಳು ಕೂಡ ಉಂಟು. ಅದನ್ನು ಡೆಲಿವರಿ ಮಾಡಬೇಕಂತ ಇವರೆಲ್ಲ 2 DC ಅವರು ಖುದ್ದು ಮಾತಾಡಿದ್ದು ಹೌದೌದು. ಅದನ್ನು ಮಾಡಬೇಕಂತ ಇನ್ನೂ ಕೂಡ ಈಗ ಹಿಂದಿನ ಸಾಲಲ್ಲಿ ಗೌರ್ಮೆಂಟ್ ಬೇರೆ ಇತ್ತು, ಈಗ ಸಮ್ಮಿಶ್ರ ಸರ್ಕಾರ ಆಗಿದೆ, ಸಮಸ್ಯೆ ಆಗ್ತಾ ಉಂಟು. ಇಲ್ಲಿ ಇವರು ಬಿಡ್ಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ಉಡುಪಿ ಮಂಗಳೂರಲ್ಲಿ ಯಾಕಂದರೆ ಇವರು ಅದಕ್ಕೆ 2011 ಕೊಡಿ ಅಂತ ಎಲ್ಲಿದೆ ಸ್ವಾಮಿ? ಯಾವ ಇದರಲ್ಲಿ ಇಲ್ಲಿ ಕೂಡ ಇಲ್ಲ. ಇವರೇ ಇದನ್ನ ಮೂಲ ಕ್ರಿಯೇಟ್ ಮಾಡ್ತಾರೆ. ನಮ್ಗೆ ಈಗ 44 ಕಂಡೀಷನ್ ಕೊಡ್ತಾರೆ ಲೈಸೆನ್ಸಿಗೆ. ಎಲ್ಲಿದೆ ಕಂಡೀಷನ್? ಅದು ಯಾರು ಮಾಡೋದು? ಎಲ್ಲ ಇವರು ಕ್ರಿಯೇಟ್ ಮಾಡೋದು. ಒಂದು ಮರಳು ತೆಗಿಬೇಕಾದಂಥ ಕಂಡೀಷನ್ ಇದೆಯಾ? ಮೈನ್ಸಲ್ಲೇ ಆ್ಯಕ್ಟಲ್ಲಿ ಇದೆ, ಮೈನ್ಸ್ ಆ್ಯಕ್ಟಲ್ಲಿ. ಆ ಮೈನ್ಸ್ ಆ್ಯಕ್ಟಲ್ಲಿ ಇರುವಂಥ ಕಂಡೀಷನ್ ಇದೆ. ಎಲ್ಲ ಕಂಡೀಷನ್ ಪ್ರಕಾರ ನಾವು ಮುಂಚೆ ಕೊಡ್ತಿದ್ದದ್ದು 3 ತಿಂಗಳಿಗೆ ಬರೀ 30,000 ಮಾತ್ರ ಕೊಡ್ತಿದ್ದ ಹಣ. ಈಗ ನಮ್ಮ ಹತ್ರ 68,000 1,000 ಮೆಟ್ರಿಕ್ ಟನ್ನಿಗೆ ತಗೊಳ್ತಿದ್ದಾರೆ. ಅದೇ ರೀತಿಯಲ್ಲಿ APP ಹಣ ಅಂತ ಹೆಚ್ಚುವರಿ ಹಣ ತಗೊಳ್ತಿದ್ದಾರೆ. ಅದು ಯಾವುದು ಕೂಡ APP ಹಣ ನಮಗೆ ಸಂಬಂಧ ಇಲ್ಲ, ಅದು ನಾನ್ ಸಿಯಾಜಡ್ ಇದು. ಆದರೂ ಕೂಡ ಅದನ್ನು ನಮ್ಮಲ್ಲಿ ತಗೊಳ್ತಿದ್ದಾರೆ. TDS ಹಣ 6,000 ರೂಪಾಯಿ DMR ಅಂತ ಕಟ್ಕೊಳ್ತಾರೆ. ಈಗ ಅದನ್ನೆಲ್ಲ ನಾನು ಹೇಳ್ತೇನೆ ಕ್ಯಾನ್ಸಲ್ ಮಾಡಿ. ಈಗ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಕೊಡ್ತಾ ಇದ್ದಾರೆ, ಅವರು ಈಗ ಹಣವನ್ನು ಕಟ್ಟಬೇಕಾದ್ರೆ ಅದನ್ನು ಇವರು ಟ್ಯಾಕ್ಸ್ ಮುಖಾಂತರ ತಗೊಳ್ಬೇಕು. ಯಾಕೆ ಇದನ್ನು ಇವರು ಕಲೆಕ್ಟ್ ಮಾಡ್ತಾರೆ ನಮ್ಮ ಹತ್ರ? ನಾನು ಈಗ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ನಿಮ್ಮ M-SAND ಬಗ್ಗೆ ನಾನು ಕ್ಲೀನ್ ಹೇಳ್ತಾ ಇದ್ದೇನೆ. ಅದನ್ನು ತಂದು ಜನಗಳಿಗೆ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ತಗೊಂಡು ಬಂದು ಹಾಕಿದ್ದು. ಈಗ ಅದಕ್ಕೆ ಏನಾಗಿದೆ, ಹಣ ಕೊಟ್ಟಿದ್ದಾರೆ, ಡೆಲಿವರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತು M-SAND ಮಾರ್ಕೆಟಿಂಗ್ ಆಗಬೇಕು. ಅದನ್ನು ಇವರು ಈ ಭಾಗಕ್ಕೆ ಮಾರ್ಕೆಟಿಂಗ್ ಮಾಡಿ M-SANDನ್ನು ಅದರೊಟ್ಟಿಗೆ ಸೇರಿಸಿ 2 ಸ್ಯಾಂಡ್ ಮಿಕ್ಸ್ ಮಾಡಿ ಉಡುಪಿ ಮಂಗಳೂರು ಜಿಲ್ಲೆಗೆ ಕೊಡಬೇಕು. ಆಮೇಲೆ ಈ ಭಾಗದಲ್ಲಿ ಯಾವ ಕರಾವಳಿ ಜಿಲ್ಲೆಯಲ್ಲಿ ಉಡುಪಿ ಆಗಲಿ ಮಂಗಳೂರಾಗಲಿ ಯಾರು ಸೇರಿದಂಡಲ್ಲಿ ಮರಳು ತೆಗಿಬಾರ್ದು ಅನ್ನುವಂಥ ಒಂದು ಪೂರ್ವ ತಯಾರಿ ಮಾಡ್ಕೊಂಡು ಈ ಎಲ್ಲ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ, ಷಡ್ಯಂತರ. ಈಗ GPS ಅಂತ ರಾಘವೇಂದ್ರ ಶೆಟ್ಟಿ ಅವರು ಹೇಳಿದ್ದಾರೆ, GPS ಅಲ್ಲಿ ಅನರ್ಹ ಅಲ್ಲ ಅಂತ ಸತ್ಯಶೋಧನಾ ಸಮಿತಿಯವರು ಈಗಾಗಲೇ ಅದಕ್ಕೊಂದು ಇದು ಕೊಟ್ಟಿದ್ದಾರೆ. ಸತ್ಯಶೋಧನಾ ಸಮಿತಿ ಯಾಕೆ ಬೇಕು? ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಒಂದು ವಿರಾಮದ ಬಳಿಕ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ಮರಳಿನ ವಿಚಾರಕ್ಕೆ ಬಂದರೆ ಅದೆಷ್ಟೋ ಕುಟುಂಬಗಳು ಅಸಹಾಯಕತೆಯ ಒಂದು ಸ್ಥಿತಿಯಲ್ಲಿದೆ. ಅದಕ್ಕೋಸ್ಕರವಾಗಿ ನಾಳೆ ದಿನ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆಗ್ತಾ ಇದೆ. ಮರಳು ಮತ್ತೆ ಉಡುಪಿಗೆ ಬರಲೇಬೇಕು ಅಂತಕ್ಕಂಥ ವಿಚಾರವಾಗಿ ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಮರಳಿನ ವಿಚಾರವಾಗಿ ಮತ್ತೆ ಮರಳು ಉಡುಪಿಗೆ ಮರಳಬೇಕು ಅಂತಕ್ಕಂಥ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಮತ್ತೆ ಈ ಒಂದು ಮರಳಿನ ವಿಚಾರವಾಗಿ ಅದೆಷ್ಟು ಲಾಬಿಗಳು ನಡೆದಿದೆ ಅಂತಕ್ಕಂಥ ಒಂದು ಸತ್ಯಾಸತ್ಯತೆಗಳು ಕೂಡ ಬಹಿರಂಗ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಚರ್ಚೆಯನ್ನು ಮುಂದುವರಿಸ್ತಾ ಹೋದರೆ, ಈಗಾಗಲೇ ಇವತ್ತಿನ ದಿನದ ಒಂದು ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ಕರೆಗಳನ್ನು ನೀವು ನೋಡಿದ್ರಿ. ಅದೇ ರೀತಿಯಲ್ಲಿ ಪಕ್ಷಾತೀತವಾಗಿ ಪ್ರತಿಭಟನೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರಿ. ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾವು ಕುಂದಾಪುರದಿಂದ. ಎಸ್, ಹೇಳಿ ಸರ್. ಈ ಒಂದು ಮರಳಿನ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಎಸ್, ಹೇಳಿ. ಮರಳಿನ ವಿಚಾರವಾಗಿ ಹಲವಾರು ಬಾರಿ ಸ್ಪಂದನ ಟಿವಿಯಲ್ಲಿ ವಿವಿಧ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಅಥವಾ ವಿವಿಧ ರೀತಿಯಲ್ಲಿ ಮರಳು ಹೋರಾಟ ಸಮಿತಿ ಆಗಲಿ, ಲಾರಿ ಮಾಲಕರಾಗಲಿ, ವೈಕೆ ಮಾಲಕರಾಗಲಿ ತುಂಬಾ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದು. ಇನ್ನು ಕೂಡ ಇದಕ್ಕೊಂದು ಪರಿಹಾರ ಸಿಗ್ತಾ ಇಲ್ಲ ಎನ್ನುವುದು ಭಾರಿ ಒಂದು ಬೇಸರದ ವಿಷಯ. ಯಾಕಂತ ಹೇಳಿದ್ರೆ ಈಗಾಗ ನೋಡಿ, ಉಡುಪಿಯಲ್ಲಿ ಮರಳಿಲ್ಲ ಅಂತ ಹೇಳಿದ ತಕ್ಷಣ ಮಲೇಷ್ಯಾದಿಂದ ಮರಳು ತರ್ತಾರೆ,
ಅಥವಾ ಮಂಗಳೂರಿನಿಂದ ತರ್ತಾರೆ ಅಥವಾ ಕಾರವಾರದಿಂದ ತರ್ತಾರೆ ಅಂತ ಹೇಳಿ ವಿವಿಧ ರೀತಿಯಲ್ಲಿ ನಮ್ಗೆ ಹೇಳ್ತಾರೆ. ಹಾಗಾದ್ರೆ ಮಲೇಷ್ಯಾದಲ್ಲಿ ಮರಳು ತೆಗಿಬಹುದು, ಮಂಗಳೂರಿನಲ್ಲಿ ಮರಳು ತೆಗಿಬಹುದು, ಉಡುಪಿಯಲ್ಲಿ ಯಾಕೆ ತೆಗಿಬಾರದು ಇಂತ ಒಂದು ವಿಷಯ ನಮ್ಮಲ್ಲಿ ಗಂಭೀರವಾಗಿ ಬರ್ತದೆ. ಯಾಕಂತೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ನಮ್ಮ DC ಯಾವ್ದು ದೂರದ ಕೇರಳದಿಂದ ಬಂದವರು, ಅಲ್ಲಿ ಒಂದು ಕೇರಳದಲ್ಲಿ ಹೊಯ್ಗೆ ಇಲ್ಲ ಅಂತ ಹೇಳಿದ್ರೆ ಇಂತ ಈಗ ಇಲ್ಲಿ ಕೂಡ ಅಂತ ಇದನ್ನು ಮರಳಿನ ಒಂದು ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಂಥ DC ನಮಗೆ ಉಡುಪಿ ಜಿಲ್ಲೆಗೆ ಬೇಕಾ ಅನ್ನೋದು ಪ್ರಥಮ ಪ್ರಶ್ನೆ. ಅಲ್ಲದೆ ಒಂದು ಹೆಣ್ಣಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ, ಒಂದು ಹೆಣ್ಣಾಗಿ ಆ DC ನಾವು ಒಂದು ಹೆಣ್ಣಿಗೆ ಒಂದು ಉಡುಪಿ ಜಿಲ್ಲೆ ಅಥವಾ ಮಂಗಳೂರು ಜಿಲ್ಲೆ ಕರಾವಳಿ ಜಿಲ್ಲೆಯಲ್ಲಿ ಒಂದು ಹೆಣ್ಣಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟವರು, ಅವರನ್ನು ನಾವು ಒಳ್ಳೆ ರೀತಿಯಲ್ಲಿ ನಾವು ಗೌರವಿಸ್ತೇವೆ. ಆದ್ರೆ ಒಂದು ಹೆಣ್ಣು ಅಂತ ಹೇಳಿ ಒಂದು ಉಡುಪಿ ಜಿಲ್ಲೆಗೆ ಬಂದ ಮೇಲೆ ಉಡುಪಿ ಜಿಲ್ಲೆ ಬೆಳಗುವ ಒಂದು ಕೆಲಸವನ್ನು ಮಾಡಬೇಕೇ ಹೊರತು ಆ ಹೆಣ್ಣು ಉಡುಪಿ ಜಿಲ್ಲೆಯನ್ನು ಕತ್ತಲಿನಲ್ಲಿ ಮಾಡುವಂತ ಆ ಬೆಳಕಾಗುವವರು ಆ ಬೆಳಕನ್ನು ನಂದಿಸುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆ ಹೆಣ್ಣು ನಮ್ಗೆ ಬೇಕಾ ಎನ್ನುವಂತ ಪ್ರಶ್ನೆ. ಇದರ ಬಗ್ಗೆ ಒಂದು ಸವಿಸ್ತಾರವಾದ ಚರ್ಚೆಯನ್ನು ಮಾಡಬೇಕು. ಆದಷ್ಟು ಬೇಗ ಉಡುಪಿ ಜಿಲ್ಲೆಗೆ ಮರಳು ಸಿಗುವಂತಾಗಬೇಕು ಅಂತ ನಾನು ವಿನಂತಿ. ಎಸ್, ಇದೇ ಕುರಿತಾಗಿ ನಾವು ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತಿನ ದಿನ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಕಾರಣಗಳೇನು ಅಂತಂದರೆ ಅಸಹಾಯಕತೆಯಿಂದ ಕೂಡಿರ್ತಕ್ಕಂಥ ಅದೆಷ್ಟೋ ಕುಟುಂಬಗಳಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ವಿಚಾರವಾಗಿ ಈಗಾಗಲೇ ಮಾತಾಡ್ತಾ ಇದ್ವಿ. ಒಂದು ಪಕ್ಷಾತೀತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರಿ, ಆದರೆ ಕಾಂಗ್ರೆಸ್ ನಾಯಕರು ಎಲ್ಲೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕಾಡಲಿಲ್ಲ. ನೋಡಿ, ಕಾಂಗ್ರೆಸ್ ನಾಯಕರಿಗೆ ಅಂತ ಹೇಳಿದರೆ ಮನೆಗೆ ಹೋಗಿ ಮಧ್ವರಾಜರ ಮನೆಗೆ ಹೋಗಿ ನಾನು ಧರಣಿಯ ಇದೆ, ನಮ್ಮ ಸ್ಟ್ರೈಕ್ ಇದೆ ಅಂತೇಳಿ ನಾನು ಮನೆಗೆ ಪತ್ರ ತಗೊಂಡು ಹೋದೆ. ಮನೆಯಲ್ಲಿ ಇದ್ದುಕೊಂಡು ಇಲ್ಲ ಅಂತ ಹೇಳಿದರು ನನಗೆ. ಯಾಕಂದರೆ ಅಲ್ಲಿ ಪೊಲೀಸ್ ಒಳಗೆ ಇದ್ದರು ಅಂತೇಳಿ. ಹಾಗಾದರೆ ಅವರಿಗೆ ಅಲ್ಲಿ ಬಂದು ಜನಗಳ ಕಷ್ಟ, ಉಡುಪಿ ಜನತೆಗೆ ಏನು ಸಮಸ್ಯೆ ಇದೆ ಅದನ್ನು ಹೋಗಲಾಡಿಸುವಂಥ ಒಂದು ಶಕ್ತಿ ಇಲ್ಲದಂಥ ವ್ಯಕ್ತಿಯಾಗಿ ಹೋಗಿದ್ರು ಅವರು. ಯಾಕಂದರೆ ನಾನು ಕೊಟ್ಟಂಥ ಇದನ್ನು ತಗೊಳ್ಳುವಂಥ ಸ್ವೀಕಾರ ಮಾಡುವಂಥ ಅವರು ಇದಿರಲಿಲ್ಲ. ನಾನು ಕೊಟ್ಟೆ, ನನ್ನ ಏನು ಕರ್ತವ್ಯ ಇದೆ, ಪಕ್ಷಾತೀತವಾಗಿ ಯಾರನ್ನು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರಿಗೂ ಕೂಡ ಕರೆ ಮಾಡಿದ್ದೇವೆ. ಅವರು ಒಂದು ಮಾತು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಪ್ರತಿಭಟನೆಯಲ್ಲಿ ನಾನಿದ್ದೇನೆ, ನೀವು ಏನೇ ಮಾಡಿ, ನಾನು ಬರೆದಿದ್ರು ಖಂಡಿತ ನಾನು ಬೇರೆ ಯಾವುದೋ ಕೆಲಸದಲ್ಲಿ ಹೊರಗಿದ್ದೇನೆ, ಖಂಡಿತ ನಾನು ನಿಮ್ಮ ಧರಣಿ ಮುಂದುವರೆದ್ರೂ ಕೂಡ ಯಾವುದಾದ್ರು ಒಂದಿನ ಬಂದು ಜಾಯಿನ್ ಮಾಡ್ತೇನೆ ಅಂತ ಹೇಳಿದರು. ಎಲ್ಲರಿಗೂ ಕೂಡ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಿದ್ವಿ. ಇದರಲ್ಲಿ ಹೋರಾಟದಲ್ಲಿ BJP ಅವರು ಅಂತ ಹೋರಾಟ ಮಾಡುವಂಥದ್ದು ಏನಿಲ್ಲ ಸರ್. ಇವತ್ತು ನಿಮ್ಮ ಕಣ್ಣೆದ್ರೆ ಕಾಣ್ತಾ ಇದೆ. ನಮಗೆ BJP ಅಂತೇಳಿ ನಮ್ಮನ್ನು ಕೂಡ BJP ಅವರು ಅಂತ ಹೇಳ್ಬೋದು. ನಮ್ಗೇನು ಲಾಭ ಇದೆ ಇದರಲ್ಲಿ? BJP ಅವ್ರಿಗೆ ಲಾಭ ಏನಿದೆ? ಈಗ ನಾನು ಮೊನ್ನೆ ಕೂಡ ನಿಮ್ಮ ಮಾಧ್ಯಮದಲ್ಲಿ ಹೇಳಿದ್ದೇನೆ, ಒಂದೇ ಒಂದು ಅವ್ರಿಗೆ ಹಠ ಅಂತ ಹೇಳಿದರೆ ಇಲೆಕ್ಷನ್ ಟೈಮಲ್ಲಿ ಮರಳಿನವರು ನಮಗೆ ತೊಂದರೆ ಕೊಟ್ಟಿದ್ರು ಅನ್ನುವಂಥ ಒಂದು ಕಾರಣ ಸಹ ಉಂಟು, ನನ್ನನ್ನು ಸೋಲಿಸಲಿಕ್ಕೆ ಕಾರಣ ಹೀಗೀಗ ಅಂತ. ಆದರೆ ಅದನ್ನೇ ಹಿಡ್ಕೊಂಡು ನಮ್ಮನ್ನು ನೋಡಿ ಸ್ವಾಮಿ, ನಮಗೆ ಅನ್ಯಾಯ ಮಾಡಿ, ನಮ್ಮ ಪರವಾನಗಿ ರದ್ದು ಮಾಡಿ ನಮ್ಮನ್ನು ಓಡಿಸಿ, ಆದರೆ ಪಾಪದ ಜನರಿಗೆ ಮರಳು ಕೊಡಬೇಕಲ್ಲ. ಹಾಗಾದರೆ ಇವರು ಮರಳು ಕೊಡ್ತಿದ್ರೆ ಹೇಗೆ? ಈಗ ನಾವು ಏನು ವೈಯಕ್ತಿಕ ತಪ್ಪು ಮಾಡಲಿಲ್ಲ ಅವರಿಗೆ. ನಾನು ಕೇಳ್ತಿದ್ದು, ಈ ಹಿಂದೆ ಇವರು ಏನೇ ಒಳ್ಳೇದು ಮಾಡಿದ್ರು, ಇವತ್ತು ಉಡುಪಿ ಜಿಲ್ಲೆಗೆ ಅವರೇ ಆಗಿ ಮಾನ್ಯ ಮಧುರಾಜ್ ಹತ್ರ ಹೇಳ್ತೇನೆ, ನಾನು ಇವತ್ತು ನಮಗೆ ಮರಳು ಕೊಡಿ ಅಂತ ಕೇಳ್ತೇನೆ ನಾನು ಅವ್ರ ಹತ್ರ. ಕರೆ ಇದೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್? ನಿಮ್ಮ ಹೆಸರು? ಸಂತೆಕಟ್ಟೆಯಿಂದ ಫೋನ್ ಮಾಡ್ತಾ ಇರೋದು. ಎಸ್, ಹೇಳಿ ಮೇಡಮ್. ಸರ್, ನಾವು ಗಂಡು ಹೆಂಡತಿ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿ ಒಂದು ಮನೆ ಕಟ್ಟಲಿಕ್ಕೆ ಮಾಡಿದ್ದೇವೆ. ಈಗ ಮರಳಿನ ಸಮಸ್ಯೆಯಿಂದಾಗಿ ನಮ್ಮ ಮನೆ ಈಗ ನಿಂತಿದೆ, ಕಟ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಲೋನ್ ಮಾಡಿ ಬ್ಯಾಂಕಿನಲ್ಲಿ ಮನೆ ಕಟ್ಟಿದ್ದೇವೆ, ಈಗ ಮನೆ ನಿಂತಿದೆ. ಈಗ ಅದಕ್ಕೆ ಯಾರು ಹೊಣೆ? DC ಹಾಗೆ ನಮ್ಗೆ ಗವರ್ಮೆಂಟ್ ಕೆಲಸ ಇಲ್ಲ. ಆ ಒಂದು ಪಾಪದವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಕಟ್ಟುವವರು. ನಮ್ಮ ಇಂಟ್ರೆಸ್ಟ್ ಲೋನ್ ಎಲ್ಲ ಇನ್ಕ್ರೀಸ್ ಆಗ್ತದೆ, ಬ್ಯಾಂಕಿನವರಿಗೆ ಆಗುದಿಲ್ಲ. ಇದಕ್ಕೆ ಯಾರು? ಇದರ ಹೊಣೆ DC ಸರ್ಕಾರ ಇದಕ್ಕೆ. ಅದನ್ನ ಅವ್ರ ಹತ್ರನೇ ಕೇಳ್ಬೇಕು ಮೇಡಮ್. ದಯವಿಟ್ಟು ನೀವು ಆದ್ರೆ ಸಾಧ್ಯವಾದ್ರೆ ನಾಳೆ DC ಕಚೇರಿ ಹತ್ರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾವು ಮಾತ್ರ ಯಾವುದೇ ಕಾರಣಕ್ಕೂ ಈ ಮರಳಿನ ಸಮಸ್ಯೆ ಕ್ಲಿಯರ್ ಆಗದೆ ಅಲ್ಲಿಂದ ನಾವು ಹೇಳುವ ಪ್ರಶ್ನೆಯೇ ಇಲ್ಲ. ಆದ್ರೆ ದಯವಿಟ್ಟು ತಮ್ಮಂತವ್ರು ಬಂದು ಅಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟು. ಈಗ ನಮ್ಮಂತ ಪಾಪದವರು ಈಗ ನಮ್ಗೆ ಏನು 2-3 ಕೆಲಸ ಇಲ್ಲ, ಗವರ್ಮೆಂಟ್ ಅಂತ ಬೇರೆ ರೀತಿ ಯಾವುದೇ ಕೂಡ ಸೌಲಭ್ಯ ಇಲ್ಲ. ಆಗಿರುವಾಗ ನಾವು ದಿನ ತೆಗಿಬೇಕಾದ್ರೆ ಬ್ಯಾಂಕಿಂದ ಲೋನ್ ಮಾಡೋದೆಲ್ಲ ಕಷ್ಟಪಟ್ಟು ಮನೆ ಕಟ್ಟುವಾಗ ಅದಕ್ಕೆ ಇವ್ರು ಗವರ್ಮೆಂಟ್ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ಹೇಳಿದ್ಮೇಲೆ ಅವ್ರು ಎಂತಕ್ಕೆ ನಮ್ಗೆ ಅಧಿಕಾರಿಗಳು ಇಂಥ DC ಎಲ್ಲ? ಖಂಡಿತ ಹೇಳು. ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ. ಧನ್ಯವಾದಗಳು. ಈಗಾಗಲೇ ಹಿಂದಿನ ಕುಂದಾಪುರದವರೊಬ್ಬರು ಫೋನ್ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು, ಮಂಗಳೂರಿಂದ ಮರಳನ್ನು ತರ್ಬೋದು, ಮಲೇಷ್ಯಾದಿಂದ ಮರಳನ್ನು ತರ್ಬೋದು, ಉಡುಪಿಯಲ್ಲಿ ಈಗಾಗಲೇ ಹೇರಳವಾಗಿ ಮರಳಿದೆ, ಯಾಕೆ ಇದನ್ನು ತೆಗಿಲಿಕ್ಕೆ ಬಿಡ್ತಾರೆ? ನಾನು ಅದಕ್ಕೆ ನಿಮಗೆ ಹೇಳಿದ್ದೇನೆ. ನಾನು ನಿಮಗೆ ಒಂದು ಈಗ ನೋಡಿ, ಈ ಭಾಗದಲ್ಲಿ ಮರಳು ತೆಗಿಬಾರ್ದು. ಈಗ ರಾಘವೇಂದ್ರ ಅವರು ಹೇಳಿದಾಗೆ ಉಡುಪಿ ಜಿಲ್ಲೆಗೆ ನೀವು ತೆಗೆಯುವ ಮರಳು ತೆಗಿಬಾರ್ದು. ಇಲ್ಲಿ ಏನು ಪರವಾನಗಿದಾರಿದ್ದಾರೆ ಅವರಿಗೆ ಪರವಾನಗಿ ರಿನ್ಯೂವಲ್ ಆಗಬಾರ್ದು. ಅಂದರೆ
ಪರವಾನಗಿ ರಿನ್ಯೂವಲ್ ಆಗಬಾರ್ದು, ಅವ್ರನ್ನೆಲ್ಲ ಅಲ್ಲೇ ಇಡಿ ಷಡ್ಯಂತರ. ಈ ಹಿಂದೆ 2011 ಯಾರಿಗೆ ಕೊಟ್ಟಿದ್ದು ಅವ್ರಿಗೆ ಕೊಡಿ, ಇವರು ಒಂದು ವೇಳೆ ಮಾಡಲಿಲ್ಲ ಅಂದಾಗ ಅವ್ರಿಗೆ ಕೊಡಿ. ನೋಡಿ ಎಷ್ಟು ಪೂರ್ವ ತಯಾರಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ. ಹಾಗಾದ್ರೆ ಇದ್ರ ಹಿಂದೆ ಎಲ್ಲ ಯಾರಿರ್ಬೋದು ಅಂತ, ಇದರಿಂದ ಕಾಣದ ಕೈ ಅಂತ ಹೇಳ್ತೇನೆ. ಜಿಲ್ಲಾಧಿಕಾರಿಯವರು ಒತ್ತಡಕ್ಕೆ ಇರ್ಬೋದು, ಜಿಲ್ಲಾಧಿಕಾರಿಯವರು ಹೀಗೆ ಮಾಡಿ ಅಂತ ಹೇಳ್ತಾ ಇರ್ಬೋದು. ಅದೇ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೆ, ಯಾಕಂದ್ರೆ ಅವ್ರನ್ನ ಒತ್ತಡದಿಂದ ಸಿಲುಕಿ ಈ ರೀತಿ ಮಾಡಿ. ನಾನು ಅದಕ್ಕೆ ಜಿಲ್ಲಾಧಿಕಾರಿ ಅವ್ರ ನೇರವಾಗಿ ಒಂದು ಹೇಳ್ತಾ ಇದ್ದೇನೆ, ಆ ಒತ್ತಡಕ್ಕೆ ಮಣಿಬೇಡಿ, ಜನತೆಗೆ ಮರಳು ಕೊಡಿ. ನಾನು ಕೇಳೋದಿಷ್ಟೇ. ಇವತ್ತು ಯಾವುದೇ ತಪ್ಪು ನಮ್ಮಿಂದ ಆಗಿದ್ರು ಕೂಡ ನಾನು ಮಾಧ್ಯಮದ ಮುಖಾಂತರ ಸಾರಿ ಕೇಳ್ತೇನೆ. ಅದು ಏನೇ ಆಗಿರ್ಬೋದು, ನಮ್ಮಿಂದ ಯಾವ ತಪ್ಪು ನಾವು ಮಾಡಲಿಲ್ಲ, ಆದರೂ ಇವತ್ತು ಉಡುಪಿ ಜನರಿಗೆ ಮರಳು ಕೊಡಿ. ನಾನು ಈ ಮಾಧ್ಯಮದ ಮುಖಾಂತರ ಇವತ್ತು ನಾನು ಅವ್ರಿಗೆ ಕ್ಷಮೆ ಕೇಳ್ತಾ ಇದ್ದೇನೆ. DC ಇರ್ಬೋದು, ಮಧುರಾಜ್ ಇರ್ಬೋದು. ಯಾಕಂತ ಹೇಳಿದರೆ ನಾವು ಏನು ತಪ್ಪು ಮಾಡಿದೆ, ಇವತ್ತು ಈ ಉಡುಪಿ ಜಿಲ್ಲೆಗೆ ಪರವಾನಗಿದಾರರು ಸತತವಾಗಿ 10-15 ವರ್ಷದಿಂದ ಮಾಡ್ಕೊಂಡು ಬಂದವರು ಇವತ್ತು ಮರಳು ಪರವಾನಗಿ ರಿನ್ಯೂವಲ್ ಮಾಡಿದೆ. ನಾನಾ ಕಾರಣ ಉಟ್ಕೊಂಡು ಇವತ್ತು ಇವರನ್ನು ಒಂದು ಆರೋಪಿ ಸ್ಥಾನದಲ್ಲಿ ಇಟ್ಕೊಂಡು, ಒಂದು ಕಳ್ಳತನ ಮಾಡಿದವನಿಗಿಂತ ಜಾಸ್ತಿಯಾಗಿ ಹೋಗಿ ನಮ್ಮ ಗಣಿ ಇಲಾಖೆಯಲ್ಲಿ ನಿಲ್ಲೋದು, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಲ್ಲೋದು, ಮನವಿ ತಗೊಂಡು ಕೊಡೋದು. ನಾವು ಏನು ಸ್ವಾಮಿ ತಪ್ಪು ಮಾಡಿದ್ದೇವೆ? ಹಾಗಾದರೆ ಮರಳು ಪರವಾನಗಿದಾರರು ಏನು ತಪ್ಪು ಮಾಡಿದ್ದಾರೆ? ಹಾಗಾದರೆ ಮರಳು ಪರವಾನಗಿ ರಿನ್ಯೂವಲ್ ಮಾಡದಿದ್ದರೆ ಉಡುಪಿ ಜನತೆಗೆ ಇವ್ರು ಯಾವ ರೀತಿ ಮರಳು ಕೊಡ್ತಾರೆ ಕೇಳೋದು ನಾನು ಅಷ್ಟೇ. ಈ ಹಿಂದೆ ನೋಡಿ ಎಷ್ಟೋ ಕೋಟಿ ಇದು ಯಾವುದು ಕೋಟಿ ಹಣ ಈ ಹಿಂದಿನ ಸಾಲಿನಲ್ಲಿ ರಾಜಧನ ಹೋಗಿದೆ. ಎಲ್ಲಿಗೆ? ನಮ್ಮ ಸರ್ಕಾರದ ಖಜಾನೆಗೆ. ಹಾಗಾದರೆ ಈ ಸಾಲಿನಲ್ಲಿ ಏನು ಹೋಗಿದೆ? ನಾನು ಮೊನ್ನೆ ಕೂಡ ಕೇಳಿದ್ದೇನೆ. ಹಾಗಾದರೆ ಇವರು ಇಲ್ಲಿ ಕೂತ್ಕೊಂಡು ಇಲ್ಲಿ ರೂಲ್ ಇರುವಂಥ ಪಾರ್ಟಿಗಳು JDS ಇರ್ಬೋದು, ಕಾಂಗ್ರೆಸ್ ಇರೋದ್ರಲ್ಲಿ ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇವ್ರ ಬಗ್ಗೆ ಕೇಳುವವ್ರು ಯಾರು ಇಲ್ವಾ? ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಸರ್ ನಾನು ಉಮೇಶ್ ಮೆಸ್ ಅಂತ ಸರ್. ಹೇಳಿ ಸರ್. ಅಲ್ಲ ಸರ್, ನಮ್ಮ DC ಸ್ವಲ್ಪ ಕಣ್ಣು ಕಾಣುದಿಲ್ಲ ಸರ್. ನಾವಿಷ್ಟು ಕಷ್ಟದಿಂದ ನೋಡಿ ಸರ್, ನಾನು ಮೊನ್ನೆ ಮಕ್ಕಳಿಗೆ ಒಂದು ಶಾಲೆ ಕಳಿಸಿ ಎಷ್ಟು ಕಷ್ಟ ಒಂದು ಯಾರು ಅನ್ನ ಬೇಡಿ ಹೋಗಿ ನಾಳೆ ದಿವಸ ಅಂತ ನಾನು ಅವ್ರ ತಕೊಂಡು ಸರ್. ನನ್ನ ಮನೆಯಲ್ಲಿ ಒಂದು ಲೂನ ಉಂಟು, ದೂರ ಹೋಗ್ಲಿಕ್ಕೆ ಕೆಲ್ಸಕ್ಕೆ ಹೋಗೋ ಒಂದು ಲೂನ. ಆ ಹೊಯ್ಗೆ ಚಾಲಕ ಅಂತ ಅವರ ತಕೊಂಡುದು ವಾಪಸ್ ಕಟ್ಲಿ ಆಗ್ಲಿಲ್ಲ ಸರ್. ಆ ಲೂನ ತಕೊಂಡು ಹೋಗಿದ್ದಾರೆ. ಇದು ಎಂತ ಸರ್? DC ಒಂದು ಕಣ್ಣು ಇನ್ನು ಮೇಲೆ ಸರ್ ನೋಡಿ, ನಾವು ಇಂಥ ಧರಣಿಗೆ ನಾಳೆಯಿಂದ ಬರ್ತೇವೆ. ಒಂದು ಪವನಿಯಲ್ಲಿ ಇರುದು, ನಾವು ಎಲ್ಲರೂ ಕರ್ಕೊಂಡ್ ಬರ್ತೇವೆ. ಇದು ಇಲ್ಲದ್ರೆ ನಾವು DC ಎಲ್ಲಿದೆ ಅಲ್ಲಿ ಹೋಗಿ ನಮ್ಮ ಪಾತ್ರೆಗಳನ್ನ ತಗೊಂಡು ಅಲ್ಲಿ ಅಡಿಗೆ ಮಾಡಿ ಅವ್ರ ಹತ್ರ ತಕೊಂಡು ನಾವು ಅಡಿಗೆ ಮಾಡಿ ತಿಂತೇವೆ ಸರ್. ಇದು ಗ್ಯಾರಂಟಿ ಸರ್. DC ಅವರಿಗೆ ಅರ್ಥ, ಇದೊಂದು ಹೆಣ್ಣು ಮಗುವಾಗಿ ಅವರಿಗೆ ಅರ್ಥ ಆಗಿದೆ ಎಂತ ಸರ್ ಇದೆಲ್ಲ ಪರಿಸ್ಥಿತಿ. ನೋಡಿ, ಬನ್ನಿ ತಾವೆಲ್ಲರೂ ಬನ್ನಿ. ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ನಾವೆಲ್ಲ ಹೋರಾಡುವ, ಆಗುವ ನಾವು ನೋಡುವ. ಅವರ ಹಠ ಗೆಲ್ತದ ನಮ್ಮ ಒಂದು ಪರಿಸ್ಥಿತಿ. ಅವರಿಗೆ ಈ DCಗೆ ಯಾಕೆ ಅರ್ಥ ಆಗಲ್ಲ? ಇದರಿಂದ ಯಾರಿದ್ದಾರೆ ಏನು ಸರ್? ನಾವು ಈ ಬಡವರು ನಾನು ನೋಡಿ ನಾಳೆ ನೋಡಿ ಇದ್ರ ಹಿಂದೆ ಇದ್ದಾರೆ. ಉಡುಪಿಯಲ್ಲಿ ಕೃಷ್ಣ ಪರಮಾತ್ಮ ಇರುವುದು ಹೌದಾದ್ರೆ ಅವ್ರು ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡ್ತಾರೆ ಮುಂದೆ ಒಂದಿನ. ಇಷ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆದು ಯಾರು ಮಾಡಿದ್ದಾರೆ, ಇದ್ರ ಹಿಂದೆ ಯಾರು ಇದ್ದಾರೆ, ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಮುಂದೆ ಉಡುಪಿ ಬಸ್ ಸ್ಟ್ಯಾಂಡ್ ನಲ್ಲಿ ಭಿಕ್ಷೆ ಬೇಡುವಂತ ಆಗ್ಬೇಕಂತ ನಾನು ಸ್ಪಂದನ ವಾಹಿನಿ ಮೂಲಕ ನಾನು ಕೃಷ್ಣ ಪರಮಾತ್ಮನಲ್ಲಿ ವೇದಿಕೆಯಲ್ಲಿ ಹೋಗಿ ಕೂಡ್ತಾರೆ ಸರ್. ಇವರಿಗೆ ನಾಚಿಕೆ ಚೂರಿಸಿಲ್ವ ಸರ್? ನಾವು ನೋಡಿ ಊಟ ಆಗಿ ಇಲ್ಲದೆ ಹಸಿವೆ ಉಂಟು ನಮ್ಗೆ ಸರ್. ನಾವ್ ಈ ಪರಿಸ್ಥಿತಿ ದೇಹಕ್ಕೆ ನಮ್ಮ ಹೆಣ್ಣು DCಗೆ ಅರ್ಥ ಆಗಲ್ಲ ಸರ್. ನೋಡಿದ್ರೆ ನಮ್ದು ನಾಳೆ ಮಹಿಳೆಯರು ಬರ್ತಾರೆ ನೋಡಿ ಸರ್. ನಾಳೆ ಖಂಡಿತ ಬನ್ನಿ, ಹೋರಾಡುವ. ಎಲ್ಲರ ಪರಿಸ್ಥಿತಿಯು ಅದೇ ತರ ಆಗಿದೆ. ಈಗ ನಾವು ಎಲ್ಲರೂ ಒಂದೇ ಲಿಸ್ಟ್ ಅಲ್ಲಿ ಇದ್ದೇವೆ. ನಾವು ಎಲ್ಲರೂ ಸೇರಿ ಹೋರಾಡುವ. ಬನ್ನಿ, ಓಡಿಸೋ ಸರ್. DC ಓಡಿಸೋ ಫಸ್ಟ್ ಸರಿ ಆಗ್ತದೆ ಸರ್. ಹೌದು. ಎಸ್, ಧನ್ಯವಾದಗಳು ಸರ್. ಅಲ್ಲ, ನೀವು ಇಷ್ಟೆಲ್ಲ ಹೇಳಿದ್ರಿ, ಅಂದರೆ ಜಿಲ್ಲಾಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿಸುವಂಥ ಒಂದು ಪ್ರಯತ್ನಗಳು ಆದರೆ ಆಗ ಸರಿ ಆಗ್ತದೆ ಮರಳಿನ ಸಮಸ್ಯೆ ಅಂತ. ಆದರೆ ಮುಂದಿನ ಇನ್ನೊಬ್ಬರು ಯಾರೋ DC ಬರ್ತಾರೆ, ಅಂಥ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ಒತ್ತಡಗಳನ್ನು ಹೇಳುವ ಮುಖಾಂತರವೋ ಅಥವಾ ಇನ್ಯಾವುದೋ ಒಂದು ಮುಖಾಂತರವೋ ಮತ್ತೆ ಮರಳಿನ ಸಮಸ್ಯೆ ಇದೇ ರೀತಿಯಲ್ಲಿ ಮುಂದುವರಿಬೋದಲ್ಲ ಅಂತ. ಈ ಹಿಂದೆ ವಿಶಾಲ್ ಅವರು ಇದ್ದರು ಸ್ವಾಮಿ. ಈಗಂದರೆ ನಾನು ಹೇಳ್ತೇನೆ, ಈಗ ಪ್ರಪ್ರಥಮ ಬಾರಿಗೆ ಉಡುಪಿಯಲ್ಲಿ DC ಆದವರು ಪ್ರಿಯಾಂಕಾ ಮೇರಿ ಅನ್ನುವರು ನಾನು ಫಸ್ಟ್ ಲೇಡಿಯಾಗಿ ನನ್ನ ಇದರಲ್ಲಿ ನೋಡಿದ್ದು. ಆದರೆ ಇವತ್ತಿನ ತನಕ ವಿಶಾಲ್ ಅವರು ಇರ್ಬೋದು, ರೇಜು ಅವರು ಇರ್ಬೋದು, ವೆಂಕಟೇಶ್ ಇದ್ದರು, ಜಾಸ್ತಿ ಇರಲಿಲ್ಲ. ಆದರೆ ಬೇರೆ ಬಂದದ್ದು. ವಿಶಾಲ್ ಅವರು ಇರುವಾಗ ಈ ರೀತಿ ಸಮಸ್ಯೆ ಇರಲಿಲ್ಲ, ರೇಜು ಅವರು ಇರುವಾಗ ಈ ರೀತಿ ಸಮಸ್ಯೆ ಇರಲಿಲ್ಲ. ಹಾಗಾದರೆ ಇವರು ಬಂದ ಮೇಲೆ ಯಾಕೆ ಉಡುಪಿ ಜನತೆಗೆ ಈ ರೀತಿ ಕಷ್ಟ ಅಂತ ಕೇಳೋದು. ನಾನು ಕೇಳೋದು ಈಗ ಅವ್ರಿಗೆ ಒತ್ತಡ ಆವಾಗಲಿಂದ ನಾನು ಕೇಳೋದಷ್ಟೇ. ಏನೇ ಇರಲಿ, ನಾನು ಈಗ ನೋಡಿ ಯಾರೋ ಒಬ್ಬರು ಬಡವರು ಒಬ್ಬರು ಫೋನ್ ಮಾಡಿದರು ಮೇಸ್ತ್ರಿ ಅಂತೇಳಿ. ಅವರಿಗೆ ಗಾಡಿ ಹಿಡ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ, ಗಾಡಿಗೆ ಪೆಟ್ರೋಲ್ ಹಾಕೊಂಡು ತಗೊಂಡೋಕ್ಕಾಗದೆ ಅವ್ರು ಮೇಸ್ತ್ರಿ ಕೆಲಸ ಮಾಡಿದೆ. ಇವತ್ತಿನ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಕಣ್ಣೀರಿನಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ಅಂಥ ಒಂದು ಈ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಆಗದೆ ನಾಳೆ ಅವರು ನೇರವಾಗಿ ನಮ್ಮಲ್ಲಿ ಬನ್ನಿ ಅಂತ ಹೇಳಿದ್ದೇವೆ. ಖಂಡಿತ ನಾಳೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಖಂಡಿತ DC ಕಚೇರಿ ಎದುರು ನಾವು ಈಗ ಏನು ಲಾರಿ ಮಾಲಕ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಶೆಟ್ಟರ್ ಇದ್ದಾರೆ, ಅದೇ ರೀತಿ ನಾವು ಕೂಡ
ಆ ಧರಣಿಯಲ್ಲಿ ಖಂಡಿತವಾಗಿ ಈ ಧರಣಿ ಮಾಡುವಾಗ ನಾವು ಯಾವುದೇ ರೀತಿ ಹಿಂದೆ ಬರುವಂಥ ಇದಿಲ್ಲ. ನಾವು ಅಲ್ಲೇ ಪೂರ್ವ ತಯಾರಿಯಾಗಿ ಈ ಧರಣಿಯನ್ನು ಮಾಡಲಿಕ್ಕೆ ಅಂತ ನಾವು ನಿಶ್ಚಿತ ಮಾಡಿ ಬಂದಂಥದ್ದು. ಈ ಧರಣಿಯಲ್ಲಿ ನಾನು ಕೇಳೋದಿಷ್ಟೇ, ಈಗ ನಾವು ಧರಣಿ ಮಾಡ್ತೀವಿ, ಈ ಧರಣಿ ಮಾಡುವಂಥ ಅವಶ್ಯಕತೆ ಇದೆಯಾ? ಧರಣಿ ಅಂತ ಪೇಪರಲ್ಲಿ ಕೊಟ್ಟಾಗ ಅವ್ರು ಹೇಳ್ತಾರೆ, ನಿನ್ನೆ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಧರಣಿ ಮಾಡ್ತಾರೆ ಅಂದಾಗ ಇಷ್ಟು ಬ್ಲಾಕ್ ಮಾಡಿದ್ದಾರೆ, ಹೀಗೆ ಈಗ ಉದ್ದೇಶವರು, ಯಾಕಂದರೆ ಜನಗಳ ದೃಷ್ಟಿಯಲ್ಲಿ ನಾನು ಸರಿ ಇದ್ದೇನೆ ಅಂತೇಳಿ. ನಾನು ಇದನ್ನು ಕೂಡ ನನಗೆ ರಾತ್ರಿಗೆ ಕಾಲ್ ಮಾಡಿದರು, ಯಾರು ನಿಮ್ಮ ಮಣಿಪಾಲ ಸರ್ಕಲ್ ಫೋನ್ ಮಾಡಿದರು, ನೋಡಿ ಸ್ವಾಮಿ ನಾಳೆ ಇದು ಪೇಪರಲ್ಲಿ ಬರ್ತದೆ ಅಂತೇಳಿ. ನನಗೆ ಅದು ಅಷ್ಟೇ ಹೊತ್ತಲ್ಲಿ ಇವ್ರು ಕಾಲ್ ಮಾಡಿದ್ದು ಅದು ಪೇಪರಲ್ಲಿ ಬರ್ತದೆ ಅಂದರೆ ಜನಗಳಲ್ಲಿ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ನಾನು ಮಾಡಿದ ತಪ್ಪಲ್ಲ, ನನ್ನ ಮೇಲೆ ಗೂಬೆ ಕೂರಿಸಬೇಡಿ, ಇದು ನಾನು ಈಗ ಮಾಡ್ತಾ ಇದ್ದೆ. ಏನು ಮಾಡ್ತಾ ಇದ್ದಾರೆ? 16,000 ಮೆಟ್ರಿಕ್ ಟನ್ ಒಂದು ಈಗಾಗಲೇ ಖಾಲಿಯಾಗಿದೆ. ಹಾಗಾದರೆ ಇವರು ಇನ್ನೂ ಕೂಡ ಈ 16,000 ಖಾಲಿ ಆಗೋದ್ರಿಂದ ಮುಂಚೆ ನೀವು ಇನ್ನೂ ಕೂಡ ಸರ್ವೆ ಮಾಡಿ ಏನು ಸ್ಯಾಂಡ್ ಬಂಡ್ ಗುರುತಿಸಿದ್ರಿ ಅದರ ಸರ್ವೆ ಆಗಿ ಬರಬೇಕಿತ್ತು, ಈಸಿಯಾಗಿ KCZM ಇಂದ ಫೈಲ್ ಬರಬೇಕಿತ್ತು. ಯಾಕೆ ಬರಲಿಲ್ಲ? ಹಾಗಾದರೆ ಇವತ್ತು ನಾಳೆ ಸ್ಟ್ರೈಕ್ ಅಂದಾಗ ಅಲ್ಲೇ ಪೇಪರಲ್ಲಿ ಕೊಟ್ಬಿಟ್ರು ಸ್ಟ್ರೈಕ್ ಅಂತೇಳಿ. ಹಾಗಾದರೆ ಈಗ ನಮ್ಮ ಜನಗಳನ್ನು ಇವರು ಯಾವ ರೀತಿ ಮರಳು ಮಾಡ್ತಿದ್ದಾರೆ? ಅದಕ್ಕೋಸ್ಕರ ನಾವು ಪಕ್ಷಾತೀತವಾಗಿ ಎಲ್ಲರನ್ನೂ ಎಲ್ಲ ಸರ್ವ ಸಂಘಟನೆ ಕೂಡ ನಾಳೆ ಬರ್ತಾ ಇದೆ. ಸ್ತ್ರೀಶಕ್ತಿ ಇರ್ಬೋದು, ಯಾವ ಕೂಡ ಕಾರ್ಮಿಕ ವರ್ಗದ ಕಟ್ಟಡ ಕಾರ್ಮಿಕರು ಎಲ್ಲರೂ ಕೂಡ ನಾಳೆ ಬರ್ತಾ ಇದ್ದಾರೆ. ಒಂದು ಉಗ್ರ ಮಟ್ಟದ ಒಂದು ಹೋರಾಟ ನಾವು ಮಾಡ್ತಾ ಇದ್ದೇವೆ. ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡಿದ್ದೇವೆ. ನಾಳೆಯ ಸ್ಥಿತಿಯಲ್ಲಿ ಯಾರು ರಾಜಶೇಖರ್ ಪಾಟೀಲ್ ಬಂದು ಇಲ್ಲಿ ನಮ್ಮ ಏನು ನಿಲುವಿದೆ, ನಮ್ಮ ಏನು ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಈಡೇರಿಸಿದ್ದಲ್ಲಿ ಖಂಡಿತ ಏನು ಸತ್ಯಾಗ್ರಹ ಅಂತ ಹೇಳ್ತೇವೆ ನಾವು, ಅಹೋರಾತ್ರಿ ಧರಣಿ ಇರ್ಬೋದು, ಆಮೇಲೆ ಅನಿರ್ದಿಷ್ಟಾವಧಿ ಅಂತ ಇಟ್ಕೊಂಡಿದ್ದೇವೆ. ನಾವು ನೆಕ್ಸ್ಟ್ ತಗೊಳ್ಳೋ ಸ್ಟೆಪ್ ನಾವು ಅಲ್ಲಿ ಕೂತ್ಕೊಂಡು ತಗೊಳ್ತೇವೆ. ಆಮೇಲೆ ನೀವು ಅಲ್ಲಿ ನೋಡ್ಬೇಕು. ನಾವು ಅಂದರೆ ಖಂಡಿತ ನಮ್ಮ ಹೆಂಡತಿ ಮಕ್ಕಳು ಕರ್ಕೊಂಡಾದ್ರೂ ಬಂದು ನಾನು ಕೂತ್ಕೊಂಡಲ್ಲಿ ಧರಣಿಯಿಂದ ಹೇಳುದು. ರಾಘವೇಂದ್ರ ಶೆಟ್ರೆ ಹೇಳಿ, ಈ ಒಂದು ಅಸಹಾಯಕತೆಯಿಂದ ಜನರು ಒಂದು ಪರಿಸ್ಥಿತಿ ಅವರಿಗೆ ತುಂಬಾ ಕಷ್ಟ ಆಗಿದೆ. ಎಷ್ಟೋ ಜನರ ಜೀವನ ಮಟ್ಟ ಕುಂಠಿತಗೊಂಡಿದೆ. ಈಗ ನಾಳಿನ ಒಂದು ಪ್ರತಿಭಟನೆ ವಿಚಾರವಾಗಿ ಮತ್ತೆ ಅಸಹಾಯಕತೆಯಿಂದ ಕೂಡಿರ್ತಕ್ಕಂಥ ಕುಟುಂಬದ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ನಾನು ಸಿಂಪಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ಒಂದು ತುತ್ತ ಅನ್ನ ಸಿಗುವಾಗೆ ನಾವು ಮಾಡ್ತೇವೆ, ಇಲ್ಲವಾ ಅವ್ರು ಯಾವ ಹಾದಿ ಹಿಡಿತಾರೋ ಆ ಹಾದಿಯನ್ನ ನಾವು ಹಿಡಿತೇವೆ ಸರ್. ನಾವು ಅಷ್ಟೊಂದು ಬಿಟ್ಟು ನಮ್ಮ ಹತ್ರ ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇವರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಬಲಿ ತಗೊಳ್ಳೋ ತನಕ DC ಅವರು ಯಾರಿಗೂ ಯಾರ ಮಾತಿಗೂ ಐ ಡೋಂಟ್ ಕೇರ್ ಅಂತ ಹೇಳುವಾಗ, ಈಗ ನಾಳೆ ರಾಜಶೇಖರ್ ಪಾಟೀಲ್ ಬಂದ್ರು ಅವ್ರಿಗೆ ಎಷ್ಟರ ಮಟ್ಟಿಗೆ ಮರ್ಯಾದೆ ಕೊಡ್ತಾರೋ DC ಅವ್ರಿಗೆ ಗೊತ್ತಿಲ್ಲ ನಮಗೆ. ನೀವ್ಯಾರ್ರಿ, ನನ್ನ ಕೆಲಸ ಹೋಗ್ತದ್ರಿ, ನೀವು ಹೋಗ್ರಿ ಅಂತ ಹೇಳುವಂತ DC ಇವ್ರೀಗ ಮೊದ್ಲಿದ್ದದ್ದೇ ಬೇರೆ, ಈಗ ಇರುವ DCಯೇ ಬೇರೆ. ಆಯ್ತಾ? ಇವರು ಯಾರಿಗೂ ಒಂದು ನಮ್ಮ MLA ಸಚಿವರಿಗೆ, ಶಾಸಕರಿಗೆ, ಒಂದು ಯಾರೇ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಅಂಥವರಿಗೆ ಒಂದು ಗೌರವ ಕೊಡ್ತಿದ್ದಂಥವ್ರು ಇನ್ನು ನಮ್ಮಂಥ ಸಾಮಾನ್ಯ ಜನರಿಗೆ ಎಲ್ಲಿಂದ ಗೌರವ ಕೊಡ್ತಾರೆ? ನಾನು ನಿಜವಾಗ್ಲೂ ಇನ್ನೂ ಪುನಃ ಒಂದ್ಸರಿ ಹೇಳ್ತೇನೆ, ನಾನು ನೈತಿಕತೆ ಇದ್ದರೆ ದಯವಿಟ್ಟು ನೀವು ಟ್ರಾನ್ಸ್ಫರ್ ತಗೊಂಡು ಹೋಗಿ. ನಿಮ್ಮ ಕೈಲಿ ಆಗೋದಿಲ್ಲ, ನಿಮ್ಮ ಹತ್ರ ಸಾಧ್ಯವೇ ಇಲ್ಲ. ಯಾಕಂದರೆ ನಿಮಗೆ ಅನುಭವವೇ ಇಲ್ಲ. ಯಾಕಂದರೆ ನೀವು ಇನ್ನೊಬ್ಬರನ್ನ ಕೇಳಿ ನೀವು ಅಧಿಕಾರವನ್ನು ಮಾಡ್ತಾ ಇದ್ದೀರಿ ಈಗ. ಯಾಕಂದರೆ ನಿಮಗೆ ನನಗೆ ತಿಳಿದ ಮಟ್ಟಿಗೆ ಜಿಲ್ಲಾಧಿಕಾರಿಗಳೇ, ನಿಮಗೆ DC ಅವರ ಹುದ್ದೆಯನ್ನು ನಿಭಾಯಿಸುವುದಕ್ಕಿಂತನೂ ರಾಜಕೀಯ ಮಾಡಬೇಕನ್ನುವಂಥದ್ದು ಒಂದು ಆಲೋಚನೆ ನಿಮ್ಮ ತಲೆಯಲ್ಲಿ ತುಂಬ ಉಂಟು. ದಯವಿಟ್ಟು ಆ ಹುದ್ದೆಗೆ ಅವಮಾನ ಮಾಡಬೇಡಿ, ಆ ಹುದ್ದೆಯನ್ನು ರಿಸೈನ್ ಮಾಡಿ ರಾಜಕೀಯ ಮಾಡಿ ಬನ್ನಿ. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಮರಳಿನ ವಿಚಾರವಾಗಿ ಮಾತಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಇದು ಮರಳಿನ ವಿಚಾರವಾಗಿ ಆಗ್ತಾ ಇರ್ತಕ್ಕಂಥ ಒಂದು ಸಮಸ್ಯೆಗಳು, ಅದರಲ್ಲೂ ಕೂಡ ಮರಳನ್ನೇ ನಂಬಿಕೊಂಡು ಇರ್ತಕ್ಕಂಥ ಅದೆಷ್ಟೋ ಕುಟುಂಬಗಳು ಈಗ ಅಕ್ಷರಶಃ ಬೀದಿಗೆ ಬಿದ್ದಿದೆ. ಇದನ್ನೆಲ್ಲ ಜಿಲ್ಲಾಧಿಕಾರಿಗಳು ನೋಡಬೇಕು, ಕಣ್ಣೆತ್ತಿ ನೋಡಬೇಕು, ನಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಅಲ್ಲಿಯ ತನಕ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದರು. ಅಂದರೆ ಇವತ್ತಿನ ದಿನ ಶಾಂತಿಯುತವಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಇನ್ನು ನಾಳೆ ದಿನ ಉಗ್ರ ರೂಪದ ಒಂದು ಹೋರಾಟವನ್ನು ಮಾಡ್ತೇವೆ. ನಮ್ಮ ಒಂದು ಉದ್ದೇಶ ಎಷ್ಟೇ, ಮತ್ತೆ ಉಡುಪಿಯಲ್ಲಿ ಮರಳುಗಾರಿಕೆ ಆರಂಭವಾಗಬೇಕು. ಈಗ ಕುಸಿದಿರ್ತಕ್ಕಂಥ ಅದೆಷ್ಟೋ ಕುಟುಂಬಗಳು ಮತ್ತೆ ತಮ್ಮ ಒಂದು ಆದಾಯ ಮಟ್ಟವನ್ನು ಹೆಚ್ಚಿಸಿ ಮತ್ತೆ ನಾವು ಎದ್ದೇಳಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಆ ಕುರಿತಾಗಿ ಕೂಡ ಜಿಲ್ಲಾಧಿಕಾರಿಗಳಿಗೆ ಯೋಚನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.